ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಕಟ್ಟಿ ಕಾಪಿಕಾಡ್. ಇಡೀ ರಾಜ್ಯವೇ ಒಂದು ಕುತೂಹಲದಿಂದ ಇದ್ದಂಥ ವಿಚಾರ, ಅದು ಹಿಜಾಬ್ ಬಗ್ಗೆ ತೀರ್ಪು ಈಗಾಗಲೇ ಬಂದಿದೆ. ಆ ತೀರ್ಪಿನ ನಂತರದ ಬೆಳವಣಿಗೆ ಅಥವಾ ತೀರ್ಪಿನ ಬಗ್ಗೆ ಇದ್ದಿರುವಂಥ ಅಭಿಪ್ರಾಯಗಳು, ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ತೀರ್ಪು, ಈ ತೀರ್ಪಿನ ಕಾರಣದಿಂದಾಗಿ ಮುಂದೆ ಏನಾಗ್ಬೋದು, ಅದರಲ್ಲಿ ಕೂಡ ಭಾರಿ ಮುಖ್ಯವಾಗಿ ಇಸ್ಲಾಂ ಸಮುದಾಯದ ಮುಸ್ಲಿಂ ಹೆಣ್ಮಕ್ಕಳ ಶಿಕ್ಷಣದ ಪರಿಸ್ಥಿತಿ ಏನಾಗ್ಬೋದು. ಯಾಕಂತ ಹೇಳಿದ್ರೆ ಈ ತೀರ್ಪು ಬಂದ ತಕ್ಷಣವೇ ಒಂದಷ್ಟು ಅಥವಾ ಒಂದು ವಲಯದಿಂದ ಮುಸ್ಲಿಂ ಹೆಣ್ಮಕ್ಕಳು ಹೇಳಿದ್ದು ಕೂಡ ಇದೆ, ನಾವು ಹಿಜಾಬ್ ಧರಿಸಿಕೊಂಡೇ ಶಾಲೆಗೆ ಕಾಲೇಜಿಗೆ ಬರ್ತಾ ಇದ್ದವರು. ಸೊ ನನಗೆ ಹಿಜಾಬ್ ಧರಿಸಲಿಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ ಅಂತಾದರೆ ನಾವು ನಾಳೆ ಶಾಲೆಗೆ ಬರ್ತೇವೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ, ಅಥವಾ ನಮಗೆ ಬರಲಿಕ್ಕೆ ಅದು ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ಸ್ಥಿತಿ ಸನ್ನಿವೇಶದಲ್ಲಿ ಇದ್ದೇವೆ ಅಂತ ಈಗಾಗಲೇ ಮಾತನಾಡಿದ್ದಾರೆ. ಒಟ್ಟು ಇದನ್ನು ಬರೇ ಕಾನೂನು ಅಥವಾ ಕೋರ್ಟ್ ಕಚೇರಿಯ ನೆಲೆಯಲ್ಲೇ ನೋಡುವುದಕ್ಕಿಂತ ಅದರ ಆಚೆಗೆ ಕೂಡ ಒಂದು ಸಮಾಜಮುಖಿಯಾಗಿ ಒಟ್ಟು ಸಮಾಜದ ಮೇಲೆ ಬೀರುವಂಥ ಪರಿಣಾಮ, ಅಥವಾ ಒಟ್ಟು ಒಂದು ಸಮುದಾಯ ಅಥವಾ ಒಂದು ಸಮಾಜ ಯಾವ ರೀತಿ ಈ ವಿಚಾರವನ್ನು ನಿರ್ವಹಿಸಬೇಕಾಗಿತ್ತು. ಜೊತೆಗೇ ಕೋರ್ಟ್ ಕೂಡ ಈ ವಿಚಾರ ಅಥವಾ ಇದೊಂದು ಇಶ್ಯೂ ವಿಚಾರಣೆಗೆ ಬರೋ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ಆದ್ಯತೆ ಕೊಡಬೇಕಾಗಿತ್ತು, ಮತ್ತು ವಾದ ಮಂಡಿಸುವವರು ಕೂಡ, ಎರಡೂ ಕಡೆಯವರು ಕೂಡ ಯಾವ ವಿಚಾರವನ್ನು ಅಲ್ಲಿ ಮುಖ್ಯವಾಗಿ ಅಥವಾ ಆದ್ಯತೆ ನೆಲೆಯಲ್ಲಿ ಪ್ರತಿಪಾದನೆ ಮಾಡಬೇಕಾಗಿತ್ತು ಅನ್ನುವಂಥ ವಿಚಾರಗಳು. ಸೊ ಈ ನೆಲೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ. ಈ ನೆಲೆಯಲ್ಲಿ ಇವತ್ತಿನ ನಮ್ಮ ಚರ್ಚೆ ಇರುತ್ತೆ ಅಥವಾ ಮಾತುಕತೆ ಇರುತ್ತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಸರ್. ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಕನ್ನಡದ ಒಬ್ಬ ಶ್ರೇಷ್ಠ ಚಿಂತಕರು. ನಾನು ಇವತ್ತಿನ ಈ ಒಂದು ಮಾತುಕತೆಯನ್ನು ಎತ್ತಿಕೊಳ್ಳುವ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಕೋರ್ಟ್ನಲ್ಲಿ ಯಾವ ವಿಷಯವನ್ನು ಮತ್ತು ಯಾವ ನೆಲೆಯಲ್ಲಿ ನಾವು ವಾದ, ಅದು ಸರ್ಕಾರ ಇರ್ಬೋದು ಅಥವಾ ಈ ಕೋರ್ಟಿಗೆ ಹೋದಂಥ ಹೆಣ್ಣು ಮಕ್ಕಳ ಪರವಾಗಿ ವಾದಿಸಿದವರು ಇರ್ಬೋದು, ಯಾವ ನೆಲೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ಯಾವ ನೆಲೆಯಲ್ಲಿ ವಾದ ಮಾಡಬೇಕಾಗಿತ್ತು. ಯಾಕಂದರೆ ಅಂತಿಮ ಉದ್ದೇಶ ಅನ್ನುವಂಥದ್ದು ನಾವು ಕಲ್ಯಾಣ ರಾಷ್ಟ್ರ, ವೆಲ್ಫೇರ್ ರಾಷ್ಟ್ರ, ಈ ದೇಶದ ಒಂದು ಸಂವಿಧಾನದ ಆಶಯವನ್ನು ಜಾರಿಗೊಳಿಸುವಂಥ ಒಂದು ಜವಾಬ್ದಾರಿ ಎಲ್ಲರಿಗೂ ಇರುವಂಥದ್ದೇ, ವಾದಿ ಅಥವಾ ಪ್ರತಿವಾದಿ ಯಾರಿಗೆ ಆದರೂ ಕೂಡ. ಸೊ ಈ ಆ್ಯಂಗಲಲ್ಲಿ ನಾವು ಈ ಒಂದು ಚರ್ಚೆಯನ್ನು ತೆಗೆದುಕೊಂಡು ಅಥವಾ ಈ ಒಂದು ವಾದವನ್ನು ತೆಗೆದುಕೊಂಡು ಹೋದೆವೋ, ಅಥವಾ ಅದೆಲ್ಲೋ ಧರ್ಮಕಾರಣ, ಧರ್ಮದಲ್ಲಿ ಹಿಜಾಬ್ ಉಂಟೋ, ಇಸ್ಲಾಂನಲ್ಲಿ ಹಿಜಾಬ್ ಉಂಟೋ, ಈ ನೆಲೆಯಲ್ಲೇ ನಮ್ಮ ಚರ್ಚೆಗಳು ಸಾಗಿತೋ. ಸೊ ಈ ನೆಲೆಯಲ್ಲಿ ನಾವು ಆಲೋಚನೆ ಮಾಡಿ ಚಿಂತನೆ ಮಾಡಿ ನೋಡಬೇಕಾದಂಥ ವಿಚಾರ. ಮೊದಲಾಗಿ ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ಈ ನೆಲೆಯಲ್ಲೇ ಕೇಳುವಂಥದ್ದು, ಹಿಜಾಬ್ ಮುಸ್ಲಿಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ, ಹಿಜಾಬ್ ಮುಸ್ಲಿಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ ಅನ್ನೋದು ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ವರ್ಡಿಕ್ಟ್ನಲ್ಲಿ ಅವರು ಪ್ರಧಾನವಾಗಿ ಉಲ್ಲೇಖ ಮಾಡಿರುವಂಥ ವಿಚಾರ. ಹಿಜಾಬ್ ಮುಸ್ಲಿಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ. ಆದ್ದರಿಂದ ಮುಸ್ಲಿಂ ಹುಡುಗಿಯರು ಯೂನಿಫಾರ್ಮ್ ಮೇಲೆ ಹಿಜಾಬ್ ಧರಿಸಿಕೊಂಡು ಶಿಕ್ಷಣ ಪಡೆಯಲು ಅವಕಾಶ ನೀಡಲಾಗುವುದಿಲ್ಲ. ಸೊ ಆ ಕಾರಣದಿಂದಾಗಿ ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಅವರ ಯೂನಿಫಾರ್ಮ್ನ ಮೇಲ್ಗಡೆಗೆ ಹಿಜಾಬ್ ಧರಿಸಿಕೊಂಡು ತರಗತಿಗೆ ಬರಲಿಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಅನ್ನೋದು ಕೋರ್ಟ್ ಹೇಳುವಂಥದ್ದು. ಈ ನೆಲೆಯ ಒಂದು ಅಭಿಪ್ರಾಯ ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಅದು ಸರಿ ಅಥವಾ ಇದೊಂದು ಕಾಂಟ್ರಡಿಕ್ಷನು? ಅಂದರೆ ನೋಡಿ, ಆ್ಯಕ್ಚುಲಿ ಈಗ ನಾನು ಆ ಪ್ರಶ್ನೆಗೆ ಬರೋ ಮೊದಲು ನಾವು ಒಂದು ಆಲೋಚನೆ ಮಾಡಬೇಕೇನು ಅಂತ ಹೇಳಿದರೆ, ನಮ್ಮದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಹೌದು, ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ಪ್ರಜೆನೇ ಅಂತಿಮ. ಅಂದರೆ ನಮ್ಮ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲವೂ ಇರೋದು ಪ್ರಜೆಗಳಿಗೋಸ್ಕರ. ಹೌದು, ಪ್ರಜೆಗಳಿಗೋಸ್ಕರ ಇರೋದು. ಇವರೆಲ್ಲ ಪ್ರಜೆಗಳ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡ್ಲಿಕ್ಕಿರುವವರು. ಅದಕ್ಕೋಸ್ಕರವೇ ಅಂತ ಹೇಳಿದ್ರೆ ಪ್ರಜೆಗಳ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಲಿಕ್ಕೆ ಇರುವವರು ಇವರೆಲ್ಲರೂ. ಸೊ ಅದೊಂದು ಪ್ರಿಯಾಂಬಲಲ್ಲಿದೆ.
ಏನು ಅಂತ ಹೇಳಿದ್ರೆ ನಮ್ಮ ಇಡೀ ಉದ್ದೇಶನೇ, ಸಂವಿಧಾನದ ಉದ್ದೇಶನೇ ಒಂದು ಪ್ರಜಾಸತ್ತಾತ್ಮಕ ಜಾತ್ಯತೀತ ಸಮಾಜವಾದಿ ಸಮಾಜವನ್ನು ರೂಪಿಸುವಂಥ. ಸೊ ಹಾಗಾಗಿ ನಾವು ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಅವರ ಎಲ್ಲ ತೀರ್ಮಾನಗಳನ್ನು ಕೂಡ ಈ ಸಂವಿಧಾನದ ಚೌಕಟ್ಟಲ್ಲಿ ನೋಡಬೇಕು, ಇದರ ಹಿನ್ನೆಲೆಯಲ್ಲಿ ನೋಡಬೇಕು. ಈ ಆಶಯವನ್ನು, ಈ ತೀರ್ಮಾನಗಳು, ಅದು ಒಂದು ಕಾನೂನು ಇರ್ಬೋದು, ಒಂದು ಕೋರ್ಟ್ ಜಡ್ಜ್ಮೆಂಟ್ ಇರ್ಬೋದು, ಅಥವಾ ಎಕ್ಸಿಕ್ಯೂಟಿವ್ ಪಾಲಿಸೀಸ್ ಇರ್ಬೋದು, ಅದು ಎಷ್ಟು ಸಂವಿಧಾನದ ಆಶಯಕ್ಕೆ ಹತ್ತಿರ ಇದೆ ಅಥವಾ ದೂರ ಇದೆ ಅಂತ ಮೌಲ್ಯಮಾಪನ ಮಾಡ್ಬೋದು. ಆ ಹಕ್ಕು ನಮಗೆಲ್ರಿಗೂ ಇದೆ, ಪ್ರಜೆಗಳಿಗೆ. ಸೊ ಹಕ್ಕನ್ನು ಚಲಾಯಿಸ್ತಾ ನಾನು ಈ ತೀರ್ಮಾನವನ್ನು ವಿಮರ್ಶೆ ಮಾಡ್ತಿದ್ರೆ, ನೋಡಿ, ನಾವು ಫಸ್ಟಿಗೆ ಆಲೋಚನೆ ಮಾಡಬೇಕು, ಮುಸ್ಲಿಂ ಹುಡುಗಿಯರು ಕೋರ್ಟಿಗೆ ಹೋದ್ದು ಯಾಕೆ, ಅವರ ಪ್ರೇಯರ್ ಏನು ಅಥವಾ ಅವರ ಕೋರಿಕೆ ಏನು. ಅವರ ಕೋರಿಕೆ ಇದ್ದದ್ದೇನು ಅಂತ ಹೇಳಿದರೆ, ನಾವು ಹಿಜಾಬ್ ಅಂದರೆ ಯೂನಿಫಾರ್ಮಿನ ಮೇಲೆ ಹಿಜಾಬ್ ಧರಿಸಿಕೊಂಡು ಶಾಲೆಗೆ ಹೋದರೆ ಅಥವಾ ಶಿಕ್ಷಣ ಸಂಸ್ಥೆಗೆ ಹೋದರೆ ಅವರು ನಮಗೆ ಪ್ರವೇಶ ನಿರಾಕರಿಸ್ತಿದ್ದಾರೆ. ಸೊ ನಾವು, ನಮ್ಮ ಸಿಸ್ಟರ್ಸು, ನಮ್ಮ ಸೀನಿಯರ್ಸು ಇವರೆಲ್ಲ ಧರಿಸ್ತಾನೆ ಇದ್ದರು. ಮತ್ತು ವರ್ಷದ ಆರಂಭಕ್ಕೆ ಅಡ್ಮಿಷನ್ ಆಗುವಾಗಲೂ ಹಿಜಾಬನ್ನು ನಿಷೇಧ ಮಾಡಿದ್ದೇವೆ ಅಂತ ಎಲ್ಲೂ ಹೇಳಲಿಲ್ಲ. ಸೊ ಈಗ ಫೆಬ್ರವರಿಯಲ್ಲಿ ಇದು ಬಂದಿದೆ, ಸರ್ಕಾರ ಆದೇಶ ಇದೆ ಅಥವಾ ಬೆಟರ್ಮೆಂಟ್ ಕಮಿಟಿ ಆದೇಶ ಆಗಿದೆ. ಸೊ ಹಾಗಾಗಿ ನಿಮಗೆ ಪ್ರವೇಶ ನಿರಾಕರಿಸ್ತಾ ಇದ್ದೇವೆ ಅಂತ ಶಾಲಾ ಮ್ಯಾನೇಜ್ಮೆಂಟ್ ಹೇಳಿತು ಅಥವಾ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಹೇಳಿದರು. ಸೊ ಆಗ ಅಲ್ಲಿ ಸೆಟ್ಲ್ ಆಗೋದಿಲ್ಲ ಅಂತೇಳಿ ಅವರಲ್ಲಿ ಎಷ್ಟು ಕೋರಿಕೊಂಡ್ರು, ಅವ್ರು ಕೋರ್ಟಿಗೆ ಹೋದರು. ಸೊ ಕೋರ್ಟಲ್ಲಿ ಅವರ ಪ್ರೇಯರ್ ಏನು ಅಂತ ಹೇಳಿದರೆ, ನಮಗೆ ಯೂನಿಫಾರ್ಮ್ ಮೇಲೆ ಹಿಜಾಬ್ ಧರಿಸಿಕೊಂಡು ತರಗತಿಯಲ್ಲಿ ಅಥವಾ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಆಗ ಸಹಜವಾಗಿ ಕೋರ್ಟಲ್ಲಿ ಎದ್ದ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಹಿಜಾಬ್ ಧರಿಸ್ಕೊಂಡು ಯಾಕೆ ಹೋಗಬೇಕು ಅಂತೇಳಿ ಅಲ್ವಾ. ಇವರು ಹಿಜಾಬ್ ಧರಿಸ್ಕೊಂಡು ಹೋಗಬೇಕು, ಅವಕಾಶ ಕೊಡಿ ಅಂತ ಕೇಳಿದಕ್ಕೆ ಹಿಜಾಬ್ ಯಾಕೆ ಧರಿಸಬೇಕು, ಹಿಜಾಬ್ ಯಾಕೆ ಧರಿಸಬೇಕು ಅಂತ ಹೇಳಿದ್ರೆ ಅದು ನಮ್ಮ ಮುಸ್ಲಿಂ ಧರ್ಮದ ಒಂದು ಆಚರಣೆ ಅಂತೇಳೋ ಉತ್ತರ ಬಂದಿದೆ. ಈಗ ಕೋರ್ಟ್, ಈಗ ನೋಡಿ, ಮೂಲ ಪ್ರಶ್ನೆ ಏನು, ನಮಗೆ ಹಿಜಾಬ್ ಧರಿಸಿಕೊಂಡು ಶಿಕ್ಷಣಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳೋದು ಮೂಲ ಪ್ರಶ್ನೆ. ಹಿಜಾಬ್ ಯಾಕೆ ಧರಿಸ್ತಾರೆ ಅಂತ ಹೇಳೋದು ಅದು ಸಬ್ಸಿಡಿಯರಿ ಪ್ರಶ್ನೆ. ನೀವು ಮೂಲ ಅಂತ ಅದೊಂದು ತಿರುಳು ಅಂತ ಹೇಳ್ಕೊಳ್ಳಿ. ಮೂಲ ಪ್ರಶ್ನೆ ನಮಗೆ ಯೂನಿಫಾರ್ಮಿನ ಮಧ್ಯೆ ಕೂಡ ಹಿಜಾಬ್ ಧರಿಸಿಕೊಂಡು ಶಿಕ್ಷಣ ಪಡೆಯಲಿಕ್ಕೆ ಅವಕಾಶ ಕೊಡೋದು ಅದು ತಿರುಳು. ಹಿಜಾಬ್ಗೂ ಇಸ್ಲಾಂ ಧರ್ಮಕ್ಕೆ ಅಂತ ಹೇಳೋದು ಅದೊಂದು ತೊಗಟೆ, ಅದಷ್ಟು ಮುಖ್ಯ ಅಲ್ಲ ಬೇಸಿಕಲಿ. ಬಟ್ ಕೋರ್ಟಲ್ಲಿ ಅದೇ ಮುಖ್ಯ ಆಯಿತು, ಹಿಜಾಬಿಗೂ ಮುಸ್ಲಿಂ ಧರ್ಮಕ್ಕೂ ಸಂಬಂಧ ಇದೆಯಾ ಅಂತೇಳಿ. ಅದಲ್ಲ, ನಿಜವಾಗಿ ಆಗಬೇಕಾದ್ದೇನು ಅಂತೇಳಿದರೆ, ಯೂನಿಫಾರ್ಮಿಗೂ ಶಿಕ್ಷಣಕ್ಕೂ ಸಂಬಂಧ ಇದೆಯಾ ಅಂತ ಚರ್ಚೆ ಆಗಬೇಕಿತ್ತು. ಯೂನಿಫಾರ್ಮ್ಗೂ ಅಂದರೆ ಸಮವಸ್ತ್ರಕ್ಕೂ ಶಿಕ್ಷಣಕ್ಕೂ ಸಂಬಂಧ ಇದೆಯಾ ಅಂತ ಅಲ್ವಾ. ಅಂದರೆ ನಾವೀಗ ಈ ಕೋರ್ಟ್ಗಳು, ಈ ಪೊಲಿಟಿಷಿಯನ್ಸ್ ಎಲ್ಲರೂ ಸಂವಿಧಾನ ಅಂತ ಮಾತಾಡ್ತಾ ಇದ್ದಾರೆ. ಸಂವಿಧಾನ ಏನು ಹೇಳ್ತಾ ಇದೆ, ಸಂವಿಧಾನ ಏನು ಹೇಳ್ತಾ ಇದ್ದಾರೆ, ಪೀಠಿಕೆ ಅದರ ಆಶಯ ಏನು ಅಂತ ಹೇಳಿದರೆ, ಒಂದು ನಮ್ಮದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಮಾಜವಾದಿ ಸಮಾಜ ರೂಪಿಸುವುದು. ಸೊ ಈ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಈ ಯೂನಿಫಾರ್ಮು ಇದಕ್ಕೆ ಅಡ್ಡಿ ಆಗ್ತದ ಅಥವಾ ಪೂರಕ ಆಗ್ತದ ಅಂತೇಳಿ ಚರ್ಚೆ ಆಗಬೇಕಿತ್ತಲ್ಲ ಒಂದು ಸೆಕ್ಯುಲರ್ ಸ್ಟೇಟಲ್ಲಿ. ಇವರು ಯಾರು ಅಲ್ಲಿ ಇಸ್ಲಾಂ ಧರ್ಮಕ್ಕೂ ಹಿಜಾಬಿಗೂ ಸಂಬಂಧ ಇದೆಯಾ ನೋಡಿ ಅಂತೇಳಿ ಕೋರ್ಟಿಗೆ ಹೋಗಿಲ್ಲ ಅಲ್ವಾ. ಕೋರ್ಟಿಗೆ ಹೋದ್ದು ಯೂನಿಫಾರ್ಮ್ ಮೇಲೆ ನಾವು ಹಿಜಾಬ್ ಧರಿಸ್ತೇವೆ, ಯಾಕಂದರೆ ಅದು ಧರ್ಮದಲ್ಲೇ ಆಚರಣೆಯಲ್ಲಿ ಇದೆ. ಸೊ ಹಾಗಾಗಿ ನಮಗೊಂದು ಅವಕಾಶ ಕೊಡಿ ಶಿಕ್ಷಣಕ್ಕೆ. ನಮಗೆ ಅವಕಾಶ ಯಾಕೆ, ಶಿಕ್ಷಣಕ್ಕೆ. ಸೊ ಪ್ರಶ್ನೆ, ಈಗ ಸಂವಿಧಾನದ ವಿಚಾರಕ್ಕೆ ನೀವು ಪೀಠಿಕೆಯನ್ನು ಕೂಡ ಉಲ್ಲೇಖ ಮಾಡಿದಾಗ ಕೂಡ ಒಟ್ಟು ಇಡೀ ನಮ್ಮ ಸಂವಿಧಾನ ಮತ್ತು ನಮ್ಮ ಪ್ರಜಾಪ್ರಭುತ್ವ ಮೌಲ್ಯ ಎಲ್ಲವೂ ಹೇಳುವಂಥದ್ದು ಯೂನಿವರ್ಸಲ್ ಶಿಕ್ಷಣ ಅಲ್ವಾ. ಈಗ ಈ ಯೂನಿವರ್ಸಲ್ ಶಿಕ್ಷಣ ಮತ್ತು ಯೂನಿಫಾರ್ಮ್ ಇದು ಎರಡು ಆಯ್ಕೆಯ ಸಂದರ್ಭದಲ್ಲಿ ಬಹುಶಃ ನಾವು ಯೂನಿವರ್ಸಲ್ ಶಿಕ್ಷಣ ಅದಕ್ಕೆ ಆದ್ಯತೆ ಕೊಡಬೇಕಾಗಿತ್ತು ಮತ್ತು ಅದೇ ನಮ್ಮ ಪ್ರತಿಪಾದನೆ ಆಗಬೇಕಾಗಿತ್ತಲ್ವಾ. ಅಲ್ಲ, ಅಂದರೆ ಬೇಸಿಕಲಿ ನೋಡಿ, ಈಗ ನಾನು ಹೇಳ್ತಾ ಇರೋದು, ಕೋರ್ಟ್ ಒಂದು ವೇಳೆ ಹಿಜಾಬಿಗೂ ಇಸ್ಲಾಮಿಗೂ ಸಂಬಂಧ ಇದೆಯಾ ಅಂತ ಹೇಳೋ ಪ್ರಶ್ನೆಯನ್ನು ಎತ್ತಿಕೊಳ್ಳದಿದ್ದರೆ ಚರ್ಚೆಗೆ, ನನ್ನ ಪ್ರಕಾರ ಎತ್ತಿಕೊಳ್ಳೋ ಅಗತ್ಯನೇ ಇರಲಿಲ್ಲ. ಅದು ಸೆಕೆಂಡರಿ. ಈ ಮೂಲ ಸಮಸ್ಯೆಗೆ ಅದು ಅಡಿಪಾಯ ಅಲ್ಲ, ತಿರುಳು ಅಲ್ಲ, ಅದು ತೊಗಟೆ. ಅದು ಸೆಕೆಂಡರಿ, ಅದು ಸಬ್ಸಿಡಿಯರಿ ಕ್ವಶನ್. ಅದು ಮೇನ್ ಕ್ವಶನ್ ಯೂನಿಫಾರ್ಮಿಗೂ ಶಿಕ್ಷಣಕ್ಕೂ ಸಂಬಂಧ ಇದೆಯಾ ಅಂತ ಪ್ರಶ್ನೆ ಬರ್ತಿದ್ರೆ ನೀವು ಹೇಳಿದ ಚರ್ಚೆ ಎಲ್ಲ ಬರ್ತಾ ಇತ್ತು.
ಯೂನಿವರ್ಸಲ್ ಎಜುಕೇಶನ್, ಎಲ್ಲರಿಗೂ ಶಿಕ್ಷಣ, ಸಮಾನ ಶಿಕ್ಷಣ. ಹೌದು. ಯಾಕಂದ್ರೆ ನೀವು ಒಂದು ವೇಳೆ ಈ ಜಡ್ಜ್ಮೆಂಟನ್ನೇ ಈಗ ಒಂದು ವೇಳೆ ಇಸ್ಲಾಮಿಗೂ ಅಂದರೆ ತುಂಬ ನಾನು ಲಘುವಾದ ಸೆನ್ಸಲ್ಲಿ ಮಾತಾಡಿದರೆ ಇಸ್ಲಾಮಿಗೂ ಹಿಜಾಬಿಗೂ ಸಂಬಂಧ ಇಲ್ಲ ಅಂತ ಹೇಳಿದರೆ ಶಿಕ್ಷಣಕ್ಕೂ ಯೂನಿಫಾರ್ಮಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಅದು ಬಿಡಿ, ದಟ್ಸ್ ನಾಟ್ ಆರ್ಗ್ಯುಮೆಂಟ್. ಬರೀ ಇಂಪಾರ್ಟೆಂಟ್, ನಾವು ಮುಖ್ಯವಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿದರೆ ಶಿಕ್ಷಣಕ್ಕೂ ಯೂನಿಫಾರ್ಮಿಗೂ ಸಂಬಂಧ ಇದೆಯಾ ಅಂತ ಚರ್ಚೆ ನಡಿಬೇಕಿತ್ತು. ಹಾಗಾದರೆ ಆ ಚರ್ಚೆ ನಡೆಯುವಾಗ ಬರೋ ಮುಖ್ಯ ಪ್ರಶ್ನೆಗಳು ಶಿಕ್ಷಣದ ಉದ್ದೇಶ ಏನು, ವೆರಿ ಇಂಪಾರ್ಟೆಂಟ್ ಅಲ್ವಾ? ಶಿಕ್ಷಣದ ಉದ್ದೇಶ ಏನು, ಮತ್ತೆ ಆ ಶಿಕ್ಷಣದ ಉದ್ದೇಶವನ್ನು ಈಡೇರಿಸುವಲ್ಲಿ ಈ ಯೂನಿಫಾರ್ಮ್ ಸಹಕರಿಸ್ತದ ಅಥವಾ ಹಿಜಾಬು ಸಹಕರಿಸಿದ ಅಡ್ಡಿ ಆಗ್ತದ? ಹಿಜಾಬ್ ಬರೋದು ಯೂನಿಫಾರ್ಮ್ಗೆ ಸಂಬಂಧಪಟ್ಟ ಹಾಗೆ. ಈ ಪ್ರಶ್ನೆಗಳು ಬರಬೇಕಿತ್ತು. ಈಗ ಪ್ರಶ್ನೆ, ಶಿಕ್ಷಣದ ಉದ್ದೇಶದ ಪ್ರಶ್ನೆ ಬಂದರೆ ನೋಡಿ, ಅಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾದ್ದು, ನಮಗೆಲ್ಲ ಸಾಮಾನ್ಯವಾಗಿ ನಮ್ಮ ತಿಳುವಳಿಕೆ, ನಾವು ಯಾಕೆ ಮಕ್ಕಳನ್ನು ಶಾಲೆಗೆ ಕಳಿಸೋದು, ಮಕ್ಕಳನ್ನು ಯಾಕೆ ಶಾಲೆಗೆ ಕಳಿಸುವಂಥದ್ದು, ನಾವು ಅವರನ್ನು ಕಲಿಸೋದು ಯಾಕೆ ಅಂತ ಹೇಳಿದರೆ, ಕಳಿಸೋದು ಒಂದು ಅವರಿಗೆ ಯಾವುದೋ ಒಂದು ಉದ್ಯೋಗದ ಪರಿಣಿತಿ, ಸ್ಕಿಲ್ ಡೆವಲಪ್ಮೆಂಟ್, ಮೆಡಿಕಲ್, ಡಾಕ್ಟ್ರು, ಇಂಜಿನಿಯರು, ಅಕೌಂಟೆಂಟು, ಲಾಯರು, ಇದೆಲ್ಲ ಮಾಡಲಿಕ್ಕೆ. ಅಂದರೆ ಯಾವುದೋ ಒಂದು ಕಸುಬಿನ ತರಬೇತಿ ಮೊದಲ ಉದ್ದೇಶ ಶಿಕ್ಷಣದ್ದು. ಎರಡನೇ ಉದ್ದೇಶ ಏನು ಅಂತ ಹೇಳಿದರೆ, ಅಷ್ಟೇ ಅಲ್ಲ, ಈ ವಿದ್ಯಾರ್ಥಿಗಳಿಗೆ ಒಂದು ವೈಜ್ಞಾನಿಕ ಪ್ರಜ್ಞೆಯನ್ನು ರೂಪಿಸುವುದು ಕೂಡ ಶಿಕ್ಷಣದ ಜವಾಬ್ದಾರಿ. ವೈಜ್ಞಾನಿಕವಾದಂಥ ಒಂದು ಪ್ರಜ್ಞೆ, ವೈಚಾರಿಕ ಒಂದು ಪ್ರಜ್ಞೆ, ಸೈಂಟಿಫಿಕಲ್ ಟೆಂಪರ್, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಕೂಡ ಶಿಕ್ಷಣದ ಒಂದು ಉದ್ದೇಶ. ವೈಜ್ಞಾನಿಕ ಮನೋಭಾವ ಅಂತ ಹೇಳಿದ್ರೆ ಅವರಿಗೆ ಯಾವುದೇ ವಿಚಾರವನ್ನು ಕೂಡ ಅದರ ಮುಖಬೆಲೆಯಲ್ಲಿ ತಗೊಳ್ಳೋದಲ್ಲ, ಇದು ಯಾಕೆ ಹೀಗೆ ಅಂತ ಹೇಳೊಂದು ಪ್ರಶ್ನೆ ಬರುವ ರೀತಿಯ ತರಬೇತಿಯಲ್ಲಿ ಬರಬೇಕು. ಇದು ಯಾಕೆ, ಅವ್ರ ಯಾಕೆ ಅಲ್ಲಿ, ಇವ್ರು ಯಾಕೆ ಇಲ್ಲಿ, ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ಅಂತೇಳೋ, ಸೊ ಒಂದು ಪ್ರಶ್ನಿಸುವ ಮನೋಭಾವವನ್ನು ಶಿಕ್ಷಣ ಬೆಳೆಸುವುದು, ಅದು ಎರಡನೇ ಉದ್ದೇಶ. ಮೂರನೇ ಉದ್ದೇಶ, ಶಿಕ್ಷಣ ಆ್ಯಕ್ಚುಲಿ ಕೇವಲ ತರಬೇತಿ ಕೊಟ್ಟರೆ, ಒಂದು ಸ್ಕಿಲ್ ಕೊಟ್ಟರೆ ಸಾಲದು, ಅವ್ರಿಗೆ ಕೆಲವು ಮೌಲ್ಯಗಳನ್ನು ಕೊಡಬೇಕು. ಮೌಲ್ಯಗಳನ್ನು ಕೊಡಬೇಕು. ಯಾವ ಮೌಲ್ಯಗಳು ಅಂತ ಹೇಳಿದರೆ, ನಮ್ಮಲ್ಲಿ 25 ಜಾತಿ ಧರ್ಮಗಳಿವೆ, ಪ್ರದೇಶಗಳಿವೆ, ಪ್ರತಿ ಊರಲ್ಲಿ ಅವ್ರದ್ದೇ ಜಾತಿ ಧರ್ಮಕ್ಕೊಂದು ಮೌಲ್ಯ ಇದೆ. ಅದಲ್ಲ, ಸಂವಿಧಾನಿಕ ಮೌಲ್ಯವನ್ನು ಕೊಡಬೇಕು. ಸಂವಿಧಾನಿಕ ಮೌಲ್ಯದಲ್ಲಿ ಭಾರಿ ಮುಖ್ಯ ಒಂದೇನು ಅಂತ ಹೇಳಿದರೆ, ನಾವೆಲ್ಲ ಒಂದೇ ಅಂತೇಳಿ ಒಂದು ಪ್ರಜ್ಞೆ ಮೂಡಿಸ್ಬೇಕಾಗ್ತದೆ. ಯಾಕಂದ್ರೆ ದೊಡ್ಡ ದೇಶ, ಪ್ಲೂರಲ್ ಸೊಸೈಟಿ ಕಲ್ಚರ್ ಇರುವಂಥಲ್ಲಿ, ಸೊ ಅದೆಲ್ಲ ಇದ್ದರೆ ನಾವು ಒಂದು ದೇಶವಾಗಿ ಬದುಕ್ಬೋದು. ಎರಡನೇದ್ದು ಭಾರಿ ಮುಖ್ಯವಾಗಿ, ನಾಲ್ಕನೇದ್ದು ಜಾತ್ಯತೀತ ಪ್ರಜ್ಞೆ ಕೂಡ ಬೆಳೆಸೋದು. ಇದು 4 ಉದ್ದೇಶಗಳಿಲ್ಲ ಶಿಕ್ಷಣಕ್ಕೆ. ಒಂದು ಉದ್ದೇಶ ಅವರಿಗೆ ಯಾವುದೋ ಒಂದು ಕಸುಬಿನ ತರಬೇತಿ ಕೊಡೋದು, ಎರಡನೇದ್ದು ವೈಜ್ಞಾನಿಕ ಮನೋಭಾವ ಬೆಳೆಸೋದು, ಮೂರನೇದ್ದು ನಾವೆಲ್ಲ ಒಂದೇ ಅಂತ ಹೇಳೋ ಪ್ರಜ್ಞೆ ಮೂಡಿಸೋದು, ನಾಲ್ಕನೇದ್ದು ಒಂದು ಜಾತ್ಯತೀತ ಪ್ರಜ್ಞೆ ಕೂಡ ಅವರಲ್ಲಿ ಬೆಳೆಸೋದು. ಈಗ ನಮ್ಮ ಮುಂದೆ ಕೋರ್ಟ್ ಕೇಳಬೇಕಾದ ಪ್ರಶ್ನೆ ಏನಿತ್ತು ಅಂತ ಹೇಳಿದರೆ, ಇವರ ಹಿಜಾಬ್ ಇದಕ್ಕೆ ಅಡ್ಡಿ ಆಗ್ತದಾ? ಈ 4 ವಿಚಾರಗಳಿಗೆ, ನೀವು ಪ್ರಸ್ತಾಪ ಮಾಡಿದಂತ 4 ವಿಚಾರಗಳಿಗೆ, ಶಿಕ್ಷಣದ ಮೂಲ ಆಶಯಗಳಿಗೆ ಇದು ಅಡ್ಡಿ ಆಗ್ತದಾ ಅಂತ ಹೇಳೋ ಚರ್ಚೆ ನಡಿಬೇಕಿತ್ತು. ಅಂದ್ರೆ ಒಂದು ಯೂನಿಫಾರ್ಮ್, ಇವರು ಯೂನಿಫಾರ್ಮ್ ಮೇಲೆ ಹಿಜಾಬ್ ಧರಿಸಿದ ಕೂಡಲೇ ಶಿಕ್ಷಣದ ಈ ಉದ್ದೇಶಗಳು ಇದಾಗ್ತಾ ಇತ್ತಾ ಅಂತೇಳಿ ನೋಡ್ಬೇಕಿತ್ತು. ಸೊ ನೋಡ್ಬೇಕಿತ್ತು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬಾರಿ ಮುಖ್ಯವಾಗಿ ಈಗ ನಾವು ಇದನ್ನು ನೋಡುವ, ಒಂದು ವೇಳೆ ಒಂದು ಹಿಜಾಬ್ ಧರಿಸುವುದು ಅಥವಾ ಯೂನಿಫಾರ್ಮ್ ಇಲ್ಲದಿರುವುದು ಒಂದು ಉದ್ಯೋಗದ ತರಬೇತಿಗೆ ಅಡ್ಡಿ ಆಗುವುದಿಲ್ಲ ಅಂತೇಳಿ ನಮಗೆ ಈಗಾಗಲೇ ಸಾಬೀತಾಗಿದೆ. ಉದ್ಯೋಗದ ತರಬೇತಿಗೆ ಹಿಜಾಬ್ ಅನ್ನೋದು ಅಡ್ಡಿ ಆಗುವುದಿಲ್ಲ ಈಗಲೂ, ಮತ್ತು ಈವನ್ ಉದ್ಯೋಗಕ್ಕೆ ಕೂಡ, ಉದ್ಯೋಗದಲ್ಲಿ ಇರುವವರಿಗೂ ಕೂಡ. ಯಾಕೆಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವಲ್ಲ, ಈಗ ಮೆಡಿಕಲ್ ಕಾಲೇಜುಗಳಲ್ಲಿ, ಇಂಜಿನಿಯರ್ ಕಾಲೇಜುಗಳಲ್ಲಿ ಉದ್ಯೋಗ ಧರಿಸಿಕೊಂಡು ಹುಡುಗಿಯರು ಹೋಗ್ತಾ ಇದ್ದಾರೆ. ಮತ್ತೆ ಇದೇ ಶಾಲೆಯಲ್ಲಿ ಹಿಂದೆ ಕೂಡ ಸಾಕಷ್ಟು ಜನ ಹುಡುಗಿಯರು ಓದಿದ್ದಾರೆ. ಸೊ ಯಾವುದೋ ಒಂದು ಉದ್ಯೋಗದ ತರಬೇತಿಗೆ ಏನು ಅಡ್ಡಿ ಆಗುದಿಲ್ಲ, ಕಲಿಕೆಗೆ ಅದರದ್ದು ಅಂತ ಈಗಾಗಲೇ ಎಸ್ಟಾಬ್ಲಿಷ್ ಆಗಿದೆ. ಯಾಕಂದರೆ ತುಂಬ ಜನ ಹುಡುಗಿಯರು ಅದಕ್ಕೆ ಎನ್ರೋಲ್ ಆಗ್ತಾ ಇದ್ದಾರೆ. ಅತಿ ಹೆಚ್ಚು ಮುಸ್ಲಿಂ ಹುಡುಗಿಯರು ಎನ್ರೋಲ್ ಆಗಿದ್ದು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೆ ಹಿಜಾಬ್ ಧರಿಸ್ತಾನೂ ಇದ್ದರು, ಎಲ್ಲ ಕಾಲೇಜೆಲ್ಲ ಬೇರೆ ಕಲಿ ಅಂತ ಇಟ್ಕೊಳ್ಳುವ. ಬಟ್ ಪ್ರಶ್ನೆ ಇರೋದು ಅದು ಅಡ್ಡಿ ಆಗೋದಿಲ್ಲ ಅಂತ ಆಯಿತು.
ಈಗ ಎರಡನೇ ಪ್ರಶ್ನೆ ನಾವು ನೋಡಬೇಕಾದ್ದು ವೈಜ್ಞಾನಿಕ ಮನೋಭಾವ ಬೆಳೆಸಲಿಕ್ಕೆ ಇದು ಅಡ್ಡಿ ಆಗ್ತದ ಅಂತೇಳಿ, ಯೂನಿಫಾರ್ಮ್ ಇಲ್ಲದಿರೋದು ಅಥವಾ ಹಿಜಾಬ್ ಧರಿಸೋದು. ಸೊ ವೈಜ್ಞಾನಿಕ ಮನೋಭಾವ ಅದು ನಮಗೆ ಅದನ್ನೊಂದು ನಾವು ಚರ್ಚೆ ಮಾಡೋದು, ಅದನ್ನೊಂದು ಪರಿಶೀಲಿಸುವ ಅಂತ ಹೇಳಿದರೆ ನಮ್ಮ ಶಾಲಾ ಕಾಲೇಜುಗಳು ಅದಕ್ಕೆ ಒತ್ತೇ ಕೊಟ್ಟಿಲ್ಲಲ್ಲ ಇಷ್ಟವರೆಗೆ. ವಿದ್ಯಾರ್ಥಿಗಳಲ್ಲಿ ಒಂದು ವೇಳೆ ಒತ್ತು ಕೊಡ್ತಿದ್ರೆ, ಈಗ ಹಿಜಾಬ್ ಘಟನೆಯನ್ನೇ ಉದಾಹರಣೆಯಾಗಿ ನೀವು ತಗೊಳ್ಳಿ, ಒಂದು ವೇಳೆ ಅದಕ್ಕೆ ಮಹತ್ವ ಕೊಡ್ತಿದ್ರೆ ಹುಡುಗಿಯರು ಇಷ್ಟು ಸಮಯ ಬರ್ತಾ ಇದ್ರು, ಒಂದು ಫೈನ್ ಮಾರ್ನಿಂಗ್ ಮ್ಯಾನೇಜ್ಮೆಂಟ್ ನೀವು ಹಿಜಾಬ್ ಧರಿಸಬಾರ್ದು ಅಂತ ಹೇಳಿತ್ತು, ಆಗ ಮ್ಯಾನೇಜ್ಮೆಂಟ್ ಏನೋ ಅದಕ್ಕೇನೋ ಲಾಜಿಕ್ ಇರ್ಬೋದು. ಬಟ್ ಇಷ್ಟು ವಿದ್ಯಾರ್ಥಿಗಳು ಒಮ್ಮೆಲೆ ಕೇಸರಿ ಶಾಲು ಧರಿಸ್ಕೊಂಡು ಬರಬೇಕು ಅಂತ ಆದ್ರೆ ಒಂದು ವೇಳೆ ವೈಜ್ಞಾನಿಕ ಮನೋಭಾವ ಇರ್ತಿದ್ರೆ ಅವಳು ಸಣ್ಣ ಪ್ರಶ್ನೆ ಹುಡ್ತಿರ್ಲಿಲ್ವ? ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ಯಾವ ಶಾಲೆ ಕೂಡ ವೈಜ್ಞಾನಿಕ ಮನೋಭಾವ ಬೆಳೆಸಿದಾಗ ಹೆಚ್ಚು ಒತ್ತು ಕೊಟ್ಟಿಲ್ಲ. ಅದರಿಂದ ಹಿಜಾಬ್ಗೂ ಅದಕ್ಕೂ ಸಂಬಂಧ ಇದೆ ಅಂತ ನಾವು ಚರ್ಚೆ ಮಾಡಲಿಕ್ಕೆ ಆಗುದಿಲ್ಲ. ಇನ್ನು ನೀವು ಹೇಳಿದ ಪ್ರಶ್ನೆಗೆ ನಾನು ಬರ್ತೇನೆ. ಏನು ಅಂತ ಹೇಳಿದ್ರೆ, ಯೂನಿಫಾರ್ಮಿಗೂ ನಮಗೆ ನಾವೆಲ್ಲ ಒಂದೇ ಅಂತ ಹೇಳೋ ಭಾವನೆಯನ್ನು ಬೆಳೆಸಿದಾಗ ಅಡ್ಡಿ ಆಗ್ತದ ಯೂನಿಫಾರ್ಮ್ ಇಲ್ಲದಿರೋದು? ಈಗ ಒಂದು ವೇಳೆ ಕೋರ್ಟ್ ಕೂಡ ಅದರ ಬಗ್ಗೆನೇ ಮಾತಾಡಿದೆ. ಏನು ಅಂತ ಹೇಳಿದ್ರೆ, ಯಾಕೆ ಯೂನಿಫಾರ್ಮ್ ಬೇಕು ಅಂತ ಹೇಳಿದ್ರೆ, ಯೂನಿಫಾರ್ಮ್ ಇದ್ದರೆ ಅಲ್ಲಿ ನಾವೆಲ್ಲ ಒಂದೇ ಅಂತ ಒಂದು ಪ್ರಜ್ಞೆ ಬೆಳೀತದೆ ಅಂತೇಳಿ. ಈಗ ಪ್ರಶ್ನೆ ನಾವು ಹಾಗೆ ನಂಬಿಕೊಂಡದ್ದು. ಸಮವಸ್ತ್ರವನ್ನು ನಾವು ಸಮಾನತೆಗೆ ಕಂಪೇರ್ ಮಾಡ್ತಾ ಇದ್ದೇವೆ. ಇಲ್ಲಿ ಸಮವಸ್ತ್ರವನ್ನು ಸಮಾನತೆಗೆ ಕಂಪೇರ್ ಮಾಡುವಂತದ್ದು ಇಲ್ಲಿರೋ ಜಿಜ್ಞಾಸೆ. ಇಲ್ಲಿ ಇದು ಆಕ್ಚುಲಿ ಚರ್ಚೆ ಆಗ್ಬೇಕು. ಇದನ್ನು ಕೂಡ ಕೋರ್ಟ್ ಚರ್ಚೆಗೆ ಎತ್ತಿಕೊಳ್ತಿದ್ರೆ ನಾವೊಂದು ಬೇರೆ ಸಮಾಜ ರೂಪಿಸಬಹುದಿತ್ತು. ಈಗ ಸಮವಸ್ತ್ರ ಧರಿಸಿದ ಕೂಡಲೇ ನಾವೆಲ್ಲ ಒಂದೇ ಸಮಾನರು ಅಂತ ಹೇಳೋ ಭಾವನೆ ಬರ್ತದೆ ಅಂತ ಹೇಗೆ ನಾವು ತೀರ್ಮಾನಕ್ಕೆ ಬರೋದು? ಯಾಕಂದರೆ ಈಗಾಗಲೇ ಶಾಖಾ ಶಾಲೆಯಲ್ಲಿ, ಪ್ರೈವೇಟ್ ಶಾಲೆಯಲ್ಲಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಸಣ್ಣದಿರಲಿ ಅವರ ಮೇಯ್ನ್ ಫೋಕಸ್ಸೇ ಯೂನಿಫಾರ್ಮು ಅಲ್ವಾ? ಸೊ ಹಾಗಾಗಿ ಒಂದೇ ರೀತಿಯ ಬಟ್ಟೆ ಧರಿಸಿದ ಕೂಡಲೇ ಅಥವಾ ನಾವೆಲ್ಲ ಒಂದೇ ರೀತಿ ಕಂಡ ಕೂಡಲೇ ನಾವು ಸಮಾನರು ಆಗೋದಿಲ್ಲ, ಅಥವಾ ನಾವೆಲ್ಲ ಒಂದೇ ಅಂತ ಹೇಳೋ ಪ್ರಜ್ಞೆಯೂ ಬೆಳೆಯೋದಿಲ್ಲ. ನಾವೆಲ್ಲ ಒಂದೇ ಅಂತ ಹೇಳೋ ಪ್ರಜ್ಞೆ ಬೆಳಿಬೇಕು ಅಂತ ಆದರೆ ಭಾರಿ ಮುಖ್ಯವಾಗಿ ಯೂನಿವರ್ಸಲ್ ಎಜುಕೇಷನ್ ಕೊಡಬೇಕಾಗ್ತದೆ. ಯೂನಿಫಾರ್ಮ್ ಅಲ್ಲ, ಸಮವಸ್ತ್ರ ಅಲ್ಲ, ಸಮ ಶಿಕ್ಷಣ ಕೊಡಬೇಕಾಗ್ತದೆ. ಸಮ ಶಿಕ್ಷಣ ಅಂತ ಹೇಳಿದ್ರೆ ಎಲ್ಲರಿಗೂ ಯಾವುದೋ ಒಂದು ಮೂಲದಿಂದ ಶಿಕ್ಷಣ, ಸರ್ಕಾರವೇ ಶಿಕ್ಷಣ ಕೊಡುವಂಥದ್ದು. ಸೊ ಈಗ ಇಲ್ಲೇ ಸರ್ಕಾರವೇ ಶಿಕ್ಷಣ ಕೊಟ್ಟರೆ ಸಮಾನತೆ ಹೇಗೆ ಬರ್ತದೆ? ಮತ್ತೆ ಕೊಡದಿರುವುದರಿಂದ ಯಾಕೆ ಸಮಾನತೆ ಬಂದಿಲ್ಲ? ಈಗ ನಾವೆಲ್ಲ ಒಂದೇ ಅಂತ ಹೇಳೋ ಭಾವನೆ ಬೆಳೆದಿರ್ಲಿಕ್ಕೆ ಯೂನಿಫಾರ್ಮ್ ಇಲ್ಲದಿರೋದು ಸಮಸ್ಯೆ ಅಲ್ಲ. ನಿಜವಾಗಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ನೋಡಿ 25 ಬಗೆಯ ಶಿಕ್ಷಣ ಇದೆ. ಖಾಲಿ ಶಿಕ್ಷಣಕ್ಕೆ ನೀವು ಸೀಮಿತವಾಗಿ ಕೊಟ್ಟು ಆಲೋಚನೆ ಮಾಡ್ತಿದ್ರೆ, ರೂರಲ್, ಅರ್ಬನ್, ಸೆಂಟ್ರಲ್ ಸಿಲೆಬಸ್, ಸ್ಟೇಟ್ ಸಿಲೆಬಸ್, ಕನ್ನಡ ಮೀಡಿಯಮು, ಇಂಗ್ಲೀಷ್ ಮೀಡಿಯಂ, ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್. ಸೊ ಹೀಗೆ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಬೇರೆ ಬೇರೆ ವೆರೈಟಿ ಶಿಕ್ಷಣ ಇದೆ. ನಿಮ್ಮ ಶಕ್ತಿ ಅನುಸಾರ ನಿಮಗೆ ಎಷ್ಟು ದುಡ್ಡು ಪಾವತಿ ಮಾಡುವ ತಾಕತ್ತಿದೆ, ಅದರ ಮೇಲೆ ನೀವು ಶಿಕ್ಷಣವನ್ನು ಪಡೆದುಕೊಳ್ಳುವಂತದ್ದು. ಹೌದು, ವೆರೈಟಿ ನೀವು ಹೇಳಿದಾಗ ಬೇರೆ 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 ವೆರೈಟಿ. ಟ್ರೂ ಅಲ್ವಾ? ನಿಜ ಇರುವಂತ ಪರಿಸ್ಥಿತಿ ಅಲ್ವಾ? ನಾವು ದೊಡ್ಡ ಸಮಾನತೆಯನ್ನು ಕರ್ನಾಟಕದಲ್ಲಿ ನೋಡ್ತಾ ಇರುವಂತದ್ದು ಕನ್ನಡ ಮೀಡಿಯಂ, ಈಚೆ ಕ್ಯಾಂಪಸ್ ಇಂಗ್ಲಿಷ್ ಮೀಡಿಯಂ. ಇಬ್ಬರು ಯೂನಿಫಾರ್ಮ್ ಧರಿಸಿಕೊಂಡೇ ಬಂದಿರ್ತಾರೆ. ಮಜಾ ಅಂತ ಹೇಳಿದ್ರೆ ಇಬ್ಬರು ಯೂನಿಫಾರ್ಮ್ ಧರಿಸಿಕೊಂಡೇ ಬಂದಿರ್ತಾರೆ. ಆದ್ರೆ ಬಾರಿ ದೊಡ್ಡ ಒಂದು ಗ್ಯಾಪ್, ಬಾರಿ ದೊಡ್ಡ ಒಂದು ಅಂತರ ಇದೆ ಅವರ ಮಧ್ಯೆ. ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಅವರು ಬಾರಿ ಸ್ವಲ್ಪ ಕೆಳಗೆ, ತುಂಬಾ ಕೆಳಗೆ ಅಂತ ಅವರು ತುಂಬಾ ಇನ್ಫೀರಿಯಾರಿಟಿಯಲ್ಲಿ ನರಳ್ತಾ ಇರ್ತಾರೆ ಇವರು ಎದುರು. ಆಮೇಲೆ ಸರ್ಕಾರಿ ಶಾಲೆ, ಖಾಸಗಿ ಶಾಲೆ, ಅದೊಂದು ಡಿಫರೆನ್ಸ್. ಯೂನಿಫಾರ್ಮ್ ಇದೆ, ಸರ್ಕಾರಿ ಶಾಲೆಯವರೆಗೂ ಯೂನಿಫಾರ್ಮ್ ಇದೆ, ಖಾಸಗಿ ಶಾಲೆಯವರೆಗೂ ಯೂನಿಫಾರ್ಮ್ ಇದೆ. ಅವರೆಲ್ಲಿಯೂ ನಾವು ಸಮಾನರು ಒಂದೇ ಅಂತ ಹೇಳಿ ಅವರಿಗೆ ಅನಿಸೇ ಇಲ್ಲ ಇಷ್ಟವರೆಗೆ. ಹೇಳಿದ್ರೆ ಬಾರಿ ಕೆಳಗೆ ಅಂತ ಕೂಡ ಲೆಕ್ಕ ಮಾಡುವಂತ. ಸರ್ಕಾರಿಗೆ ಹೋಗೋರು ಬಾರಿ ಬಡವರು ಹೋಗುವವರು, ಸರ್ಕಾರಿ ಶಾಲೆ, ಖಾಸಗಿ ಶಾಲೆ ಫೀಸ್ ಕಟ್ಲಿಕ್ಕೆ ಆಗದವರು ಹೋಗೋದು ಅಂತ. ಸೊ ಹಾಗಾಗಿ ನಾವೆಲ್ಲ ಒಂದೇ ಅಂತ ಹೇಳೋ ಪ್ರಜ್ಞೆ ಮೂಡಬೇಕು ಅಂತ ಹೇಳಿದ್ರೆ ಯೂನಿಫಾರ್ಮ್ ಅಲ್ಲ, ನಿಮ್ಮ ಸಮವಸ್ತ್ರ ಅಲ್ಲ, ಸಮ ಶಿಕ್ಷಣ ಅಥವಾ ಯೂನಿವರ್ಸಲ್ ಎಜುಕೇಶನ್. ಕಾಸಿದ್ದವನಿಗೆ ಒಂದು, ಕಾಸಿಲ್ಲದವನಿಗೋ ಮತ್ತೊಂದಲ್ಲ, ಎಲ್ಲರಿಗೂ ಸರ್ಕಾರವೇ ಶಿಕ್ಷಣ ಕೊಡಬೇಕು. ಎಲ್ಲರಿಗೂ ಸರ್ಕಾರವೇ ಸಮಾನವಾದಂಥ ಶಿಕ್ಷಣವನ್ನು ಕೊಡುವಂಥದ್ದು.
ದುಡ್ಡಿದ್ದವನಿಗೂ ದುಡ್ಡಿಲ್ಲದವನಿಗೂ ಶ್ರೀಮಂತನಿಗೂ ಗ್ರಾಮೀಣ ಭಾಗದವನಿಗೂ ಪೇಟೆ ನಗರದವನಿಗೂ ಎಲ್ಲರಿಗೂ ಒಂದೇ ತರದ ಒಂದೇ ಸಮಾನವಾದಂತ ಶಿಕ್ಷಣ ಕೊಡುವಂಥದ್ದು ಅದು ಆಗಬೇಕಾಗಿತ್ತು, ಅದು ಆಗಬೇಕಾಗಿರುವಂಥದ್ದು. ಈಗ ಕೋರ್ಟ್ ಕೇಳಬೇಕಾದ ಈ ಪ್ರಶ್ನೆ ಅಲ್ವಾ, ಯೂನಿಫಾರ್ಮಿನಿಂದ ನಾವೆಲ್ಲ ಒಂದೇ ಅಂತ ಹೇಳೋ ಪ್ರಜ್ಞೆ ಹೇಗೆ ಬೆಳೆಸ್ತೀರಿ? ಸರ್ಕಾರ ಕೋರ್ಟ್ ಆ ಜಜ್ಮೆಂಟ್ ಕೊಡಬೇಕಾದ್ರೆ ಸರ್ಕಾರ ಈ ವಾದ ಮಂಡಿಸಿರ್ಬೇಕು, ಅದು ಸರ್ಕಾರದ ಪರ ವಕೀಲರು. ಅಂದ್ರೆ ಯೂನಿಫಾರ್ಮಿನಿಂದ ಒಂದು ಯೂನಿಫಾರ್ಮಿಟಿ, ನಾವೆಲ್ಲ ಒಂದೇ ಅಂತ ಹೇಳೋ ಪ್ರಜ್ಞೆ ಬೆಳೀತದೆ ಅಂತೇಳಿ. ಸೊ ನಾವೆಲ್ಲ ಒಂದೇ ಬಟ್ಟೆ ಹಾಕಿದ್ರಿಂದ ಒಂದೇ ಅಂತ ಹೇಳೋ ಪ್ರಜ್ಞೆ ಬೆಳೆಯುವುದಿಲ್ಲ. ಈಗ ನಾವೇ ನೋಡೋ, ಯಾರೋ ಪ್ರದೇಶದಿಂದ ಇಲ್ಲಿ ಬರೋನಿಗೆ ನಮ್ಮಲ್ಲಿರುವ ಭಿನ್ನತೆ ಏನಾದರೂ ಗೊತ್ತಾದಿತ್ತು ಅವನಿಗೆ, ನಾವೆಲ್ಲ ಒಂದೇ ಅಂತಲೇ ಕಾಣ್ಬೋದಲ್ವಾ ಅಲ್ವಾ? ನಮ್ಮಲ್ಲಿ ಬಟ್ ನಮಗೆ ಗೊತ್ತಿದೆಲ್ಲ, ಇಲ್ಲಿ ಜಾತಿಯ ಭಿನ್ನತೆ, ಧರ್ಮದ ಭಿನ್ನತೆ, ಮತ್ತೆ ಭಿನ್ನತೆ ಮಾತ್ರ ಅಲ್ಲ ಅಸಮಾನತೆ ಕೂಡ ಇದೆ. ಅದರ ಮೇಲೆ ವರ್ಗದ ಪ್ರಶ್ನೆನೂ ಇದೆ. ನಾವೆಲ್ಲ ಮೇಲ್ನೋಟಕ್ಕೆ ಒಂದೇ ಥರ ಕಾಣ್ತೇವೆ ಹೊರಗಿನವರಿಗೆ, ಹಾಗೆ ಯೂನಿಫಾರ್ಮ್ ಕೂಡ ಅದೆಲ್ಲ ಮೇಲ್ನೋಟಕ್ಕೆ ನೀವು ಒಂದೇ ಅಂತ ಹೇಳಿರ್ಬೋದು, ಬಟ್ ಆಳದಲ್ಲಿ ಆ ಪ್ರಜ್ಞೆ ಮೂಡಿಸ್ಲಿಕ್ಕೆ ಸಾಕಾಗೋದಿಲ್ಲ. ಪ್ರಜ್ಞೆ ಮೂಡಬೇಕು ಅಂತ ಹೇಳಿದರೆ ಯೂನಿವರ್ಸಲ್ ಎಜುಕೇಶನ್ ಕೊಡಬೇಕು. ಅದು ಶಿಕ್ಷಣದಲ್ಲಿ ಯಾವಾಗ ನೀವು ಹೇಳಿದ್ರೆ ಒಂದು ವೈಚಾರಿಕ ಮೌಲ್ಯ, ಅದರ ಜೊತೆಗೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿದಾಗ ತನ್ನಿಂದ ತಾನಾಗಿ ನಾವೆಲ್ಲರೂ ಒಂದೇ ಅನ್ನುವಂಥದ್ದು ಭಾವನೆ ಬರುತ್ತೆ ಮಕ್ಕಳಲ್ಲಿ, ಹೌದು, ಸಮುದಾಯದ ನಡುವೆ. ಅವರಂದ್ರೆ ಆಗ ಈ ಜಾತಿಯನ್ನು, ಈ ಜಾತಿ ಯಾಕೆ, ಈ ಧರ್ಮ ಯಾಕೆ, ಈ ಪ್ರಶ್ನೆಗಳೆಲ್ಲ ಅವರಲ್ಲಿ ಬರ್ತದೆ. ಹಾಗೆ ಪ್ರಶ್ನೆ ಬಂದಾಗ ಮಾತ್ರ ಯಾಕೆ ಅವರ ಅಲ್ಲಿ ಮೇಲೆ ಅಷ್ಟಿದ್ದಾರೆ, ಇವ್ರು ಯಾಕೆ ಇಲ್ಲಿದ್ದಾರೆ, ನಮ್ಮಲ್ಲಿ ಈಗಲೂ ಯಾಕೆ ಕೆಲವು ಉಳಿಗೆ ಮಾನ್ಯ ಮೌಲ್ಯಗಳಿವೆ, ನಮ್ಮಲ್ಲಿ ಯಾಕೆ ಮಹಿಳೆಯರು ಮತ್ತು ಪುರುಷರ ಬಗ್ಗೆ ಇಷ್ಟು ಅಂತರ ಇದೆ, ಈ ಪ್ರಶ್ನೆಗಳೆಲ್ಲ ನೀವು ವೈಜ್ಞಾನಿಕ ಮನೋಭಾವ ಶಿಕ್ಷಣದಲ್ಲಿ ಬೆಳೆಸಿದ್ರೆ ಅದು ದೊಡ್ಡ ಮಟ್ಟಿಗೆ ಅವರ ಪ್ರಜ್ಞೆಯ ಭಾಗ ಆಗ್ತಿತ್ತು, ನಮ್ಮ ಸಮಾಜ ದೊಡ್ಡ ಮಟ್ಟಿಗೆ ಬದಲಾಯಿಸ್ತಿತ್ತು. ಬಟ್ ನಾವು ಅದಕ್ಕೆ ಇಂಪಾರ್ಟೆನ್ಸೇ ಕೊಟ್ಟಿಲ್ಲ. ನಾವು ಕೊಟ್ಟಿರೋದು ಯೂನಿಫಾರ್ಮಿಗೆ ಇದೊಂದು ದೊಡ್ಡ ಇಶ್ಯೂ ಆಗಿದೆ. ಇದರ ಜೊತೆಗೆ ಮತ್ತೊಂದು ಬಾರಿ ನೀವು ಇದೆದಲ್ಲ ಜಾತ್ಯತೀತ ಪ್ರಶ್ನೆ. ಸೊ ಯೂನಿಫಾರ್ಮು ಅದಕ್ಕೂ ಸಂಬಂಧ ಇದೆಯಾ ಅಂತೇಳಿ. ಅಂದರೆ ಬೇಸಿಕಲಿ ನೋಡಿ, ಆ್ಯಕ್ಚುಲಿ ಏನು ಅಂತ ಹೇಳಿದರೆ ಅದರ ಹಿಂದೆ ಲಾಜಿಕ್ ಏನು ಅಂತ ಹೇಳಿದರೆ ನೋಡಿ, ಈಗ ನೀವೆಲ್ಲರೂ ನಾವು ಒಂದು ಸಾರ್ವಜನಿಕ ಸಂಸ್ಥೆ, ಶಾಲೆ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಅಥವಾ ಯಾವುದೋ ಆಫೀಸ್ ಇರ್ಬೋದು, ಕಚೇರಿ ಇರ್ಬೋದು, ಅಲ್ಲೆಲ್ಲ ವ್ಯವಹಾರ ಮಾಡುವಾಗ ನಮ್ಮ ಚರಿತ್ರೆಯಿಂದ ಬಂದ ಗುರುತುಗಳಲ್ಲಿ ಇರಬಾರ್ದು, ಕಾಣಬಾರ್ದು ಅಂತೇಳಿ. ಸೊ ಜಾತ್ಯತೀತತೆಯನ್ನು ನೀವು ಆ ಪ್ರಜ್ಞೆ ಬೆಳೆಸೋ ಎರಡು ರೀತಿಯಲ್ಲಿ ಬೆಳೆಸ್ಬೋದು. ಒಂದು ಹೇಗೆ ಅಂತೇಳಿದರೆ ಇಂಥದ್ದಲ್ಲಿ ಇರಬಾರ್ದು, ಅದಕ್ಕೆ ನೆಗೆಟಿವ್ ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ. ನೆಗೆಟಿವ್ ಸೆಕ್ಯುಲರಿಸಮ್ ಇಂಥದ್ದು ಇರಬಾರ್ದು ಅಂತ ಅಂದರೆ ಬೀಡಿ ಸೇರಬಾರ್ದು, ಸಿಗರೇಟ್ ಸೇದಬಾರ್ದು, ಇಲ್ಲಿ ಮೂತ್ರ ಮಾಡಬಾರ್ದು, ಅದು ಮಾಡಬಾರ್ದು, ಇಡು ಮಾಡಬಾರ್ದು ಅಂತ ಮಾಡಬಾರ್ದು ಅಂತ ಹೇಳೋದಕ್ಕೆಲ್ಲ ನಾವು ಒಂದು ನೆಗೆಟಿವ್ ಅಂತ ಹೇಳ್ತೇವೆ. ಸೊ ಹಾಗೆ ಈ ಚರಿತ್ರೆಯಿಂದ ಬಂದ ನಿಮ್ಮ ಜಾತಿ ಧರ್ಮಗಳನ್ನು ಸೂಚಿಸುವ ಯಾವ ಗುರುತುಗಳು ಕೂಡ ಸಾರ್ವಜನಿಕ ಸಂಸ್ಥೆಯಲ್ಲಿ ಇರಬಾರ್ದು. ಸೊ ಇಲ್ಲದಿದ್ದರೆ ನಮಗೇನು, ನಮ್ಮಲ್ಲಿ ಒಂದು ಜಾತಿ ಧರ್ಮವನ್ನು ಮೀರಿದವರು ಅಂತ ಹೇಳೋ ಒಂದು ಪ್ರಜ್ಞೆ ಬೆಳೀತದೆ ಅಂತ ಹೇಳುವ ತಿಳುವಳಿಕೆ. ಸೊ ಇದನ್ನು ಬೆಳೆಸಲಿಕ್ಕೆ ಎರಡು ವಿಧ, ಒಂದು ನೆಗೆಟಿವ್ ಸೆಕ್ಯುಲರಿಸಮ್, ಮತ್ತೊಂದು ಪಾಸಿಟಿವ್ ಸೆಕ್ಯುಲರಿಸಮ್ ಅಂತೇಳಿ. ಸೊ ನೆಗೆಟಿವಲ್ಲಿ ನಾನು ಹೇಳಿದ್ದಲ್ವಾ, ಈಗ ನೀವೇನು ಅಂತ ಹೇಳಿದ್ರೆ ಇದೊಂದು ಈ ಜಜ್ಮೆಂಟ್ ಕೊಡೋದು ನೆಗೆಟಿವ್ ಸೆಕ್ಯುಲರಿಸಮ್. ಇದು ಏನು ಅಂತ ಹೇಳಿದ್ರೆ ಹಿಜಾಬ್ ಧರಿಸ್ಕೊಂಡು ಬರಬಾರ್ದು. ಸೊ ಹಿಜಾಬ್ ಧರಿಸ್ಕೊಂಡು ಬಂದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಹುಡುಗಿಯಿಂದ ನೀವು ಭಿನ್ನರಾಗಿ ಕಾಣ್ತಾ ಇದ್ದೀರಿ. ನೀವು ಭಿನ್ನರಾಗಿ ಕಂಡ ಕೂಡಲೇ ಯಾಕೆ ಇದ್ದೀರಿ, ನೀವು ಮುಸ್ಲಿಮರು ಆದ್ದರಿಂದ ಅದು ಇದೆ ಅಂತೇಳಿ. ಅವ್ರು ಮುಸ್ಲಿಮರು ಅಂದರೆ ನಾವು ಯಾರು, ನಾವು ಹಿಂದೂಗಳು ಅಂತ ಆಗ್ತವೆ, ಮತ್ತೊಬ್ಬರು ಕ್ರಿಶ್ಚಿಯನ್ಸು ಅಂತ ಆಗ್ತದೆ. ಸೊ ಈ ರೀತಿ ಇದೆಲ್ಲ ಅಲ್ಲಿಗೆ ಬಂದು ನಿಮ್ಮಲ್ಲಿ ಒಂದು ಜಾತ್ಯಾತೀತ ಪ್ರಜ್ಞೆ ಬೆಳೆಯುವುದಿಲ್ಲ ಅಂತೇಳೋ ಆರ್ಗ್ಯುಮೆಂಟ್ ಅದು. ಸೊ ನಾನು ಹೇಳ್ತಾ ಇರೋದು ಅದೇನು ತಪ್ಪಲ್ಲ, ತಾತ್ಕಾಲಿಕವನ್ನು ಅದನ್ನು ಒಪ್ಪಿಕೊಳ್ಬೋದು. ಈಗ ಪ್ರಶ್ನೆ ಇರುವುದೇನು ಅಂತ ಹೇಳಿದ್ರೆ, ಇದೇ ಜಾತ್ಯಾತೀತ ಪ್ರಜ್ಞೆಯನ್ನು ನೀವು ಒಂದು ಸಕಾರಾತ್ಮಕ ರೂಪದಲ್ಲಿ ಬೆಳೆಸ್ಬೋದು. ಈ ರೀತಿ ಮಾಡಬಾರ್ದು ಅಂತ ಹೇಳೋದಲ್ಲ, ಮತ್ತು ಈ ಮಾಡಬಾರ್ದು ಅಂತ ಹೇಳಿ ನಿಮಗೆ ಜಾತ್ಯಾತೀತ ಪ್ರಜ್ಞೆ ಬೆಳೆಸಲಿಕ್ಕೆ ಸಾಧ್ಯವೂ ಇಲ್ಲ. ನಮ್ಮ ದೇಶದಲ್ಲಿ ಈ ರೀತಿಯ ಜಾತ್ಯತೀತ ಪ್ರಜ್ಞೆ ಬೆಳೆಸೋ ಪ್ರಯತ್ನನೇ ಇರ್ತಾ ಇರೋದು ಇಷ್ಟವರೆಗೆ. ಸೊ ಈಗ ಹಾಗಾದರೆ ನೀವು ನೋಡಿ, ಈಗ ನೀವು ಮುಸ್ಲಿಮರೇ ಹೇಳಿದ್ದೀರಿ, ನೀವು ಜಾತ್ಯತೀತ ಅಂತ ಹೇಳುವಾಗ ಜನಸಾಮಾನ್ಯರಿಗೆ ನೋಡೋರಿಗೆ ಸ್ವಲ್ಪ ಕೆಲವೊಮ್ಮೆ ಗೊಂದಲ ಆಗುತ್ತೆ. ಅಂದರೆ ಇವರು ಜಾತಿಯೇ ಬೇಡ ಅಂತ ಹೇಳ್ತಾರಾ, ಇವರು ಧರ್ಮವೇ ಬೇಡ ಅಂತ ಹೇಳ್ತಾರಾ? ಇಲ್ಲ ಇಲ್ಲ ಇಲ್ಲ, ಹಾಗಲ್ಲ. ಅದು ಜಾತಿ ಅಂತ ಹೇಳಿದ್ರೆ ಜಾತಿ ಧರ್ಮದ ಗುರುತುಗಳು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಬಾರ್ದು ಅಂತ. ಅದು ಕೆಲಸ ಮಾಡಿದ್ರೆ ಏನಾಗ್ತದೆ, ಒಬ್ಬ ಮೇಲ್ಜಾತಿ ಇರ್ತಾನೆ, ಅವನಿಗೆ ಹೆಚ್ಚು ಗೌರವ, ಅವ ಕೆಳ ಜಾತಿ ಇರ್ತಾನೆ, ಅವನಿಗೆ ಗೌರವ ಇಲ್ಲ. ಸೊ ಅಲ್ಲಿ ಯಾರು ಅಂತ ಗೊತ್ತಾಗದಿದ್ದರೆ, ಅವ ಕೇವಲ ಒಬ್ಬ ವ್ಯಕ್ತಿಯಾಗಿ ಹೋದರೆ ಅವನಿಗೆ
ಸಿಗೋ ಮರ್ಯಾದೆ ಮತ್ತೊಬ್ಬ ವ್ಯಕ್ತಿಗೆ ಸಿಗೋ ಮರ್ಯಾದೆ ಅವನಿಗೂ ಸಿಗ್ತದೆ ಅಂತೇಳಿ. ಸೊ ಇಂಥ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಶಿಕ್ಷಣ ಸಂಸ್ಥೆಗಳು ಪ್ರಯತ್ನ ಮಾಡಬೇಕು ಅಂತ ಹೇಳೋದು ಒಂದು ಉದ್ದೇಶ ಶಿಕ್ಷಣದ್ದು. ಈಗ ಪ್ರಶ್ನೆ ನಾನು ಹೇಳಿದಲ್ಲ, ಅದನ್ನು ಎರಡು ರೀತಿಯಲ್ಲಿ ಬೆಳೆಸಬಹುದು ಅಂತ ಹೇಳಿದೆ. ಒಂದು ನೆಗೆಟಿವ್ ಸೆಕ್ಯುಲರಿಸಮ್, ಮತ್ತೊಂದು ಪಾಸಿಟಿವ್ ಸೆಕ್ಯುಲರಿಸಮ್. ಸೊ ಈ ಜಡ್ಜ್ಮೆಂಟ್ ಒಂಥರ ನೆಗೆಟಿವ್ ಸೆಕ್ಯುಲರಿಸಮ್ ಅಂದರೆ ಮಾಡಬಾರ್ದು ಅಂತೇಳಿ. ಬಟ್ ನನ್ನ ಪ್ರಕಾರ ನಮ್ಮಲ್ಲಿ ಇಷ್ಟವರೆಗೆ ನೆಗೆಟಿವ್ ಸೆಕ್ಯುಲರಿಸಮ್ ಯಾವ ಕ್ರಮನೂ ಸಕ್ಸಸ್ ಆಗಿಲ್ಲ. ಈಗ ಒಂದು ಕಾಲದಲ್ಲಿ ನೀವಾಗ ಒಂದು ಹೇಳಿದ್ರಿ, ಏನು ಇದನ್ನು ಮಾಡಬೇಡಿ ಅದನ್ನು ಮಾಡಬೇಡಿ ಹೇಳಿದ ಕೂಡಲೇ ನೀವು ಹೇಳಿದಾರೆ ಇಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ಹೇಳಿದ ಕೂಡಲೇ ಅವ್ರಿಗೆ ಸೇದಲಿಕ್ಕೆ ನೆನಪಾಗ್ತದೆ. ಆಗ ಹಾಗೆ ನೆನಪಾಗತ್ತೆ ಅವರಿಗೆ, ಇಲ್ಲಿ ಮೂತ್ರ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರಿಗೆ ನೆನಪಾಗ್ತದೆ. ಸೊ ಹಾಗಾಗಿ ಆ ಮಾಡಬಾರ್ದು ಅಂತ ಹೇಳುವ ಬದಲು ಎಲ್ಲಿ ಮಾಡಬಹುದು ಅಂತ ಸಲಹೆ ಕೊಡೋದು ಬೇರೆ. ಸೊ ಬಟ್ ನಾವೀಗ ಫಸ್ಟಿಗೆ ನಾವು ಈ ನೆಗೆಟಿವ್ ಸೆಕ್ಯುಲರಿಸಮ್ನ ಪ್ರಾಬ್ಲಮ್ ಏನು ಅಂತ ನೋಡುವ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈಗ ನೀವು ಶಿಕ್ಷಣ ಸಂಸ್ಥೆಯಲ್ಲಿ ಅದನ್ನು ಜಾರಿಗೆ ತರಬೇಕು ಅಂತ ಹೇಳಿದರೆ ನಿಮಗೇನು ಅಂತ ಹೇಳಿದ್ರೆ, ಕೇವಲ ಮುಸ್ಲಿಮರು ಹಿಜಾಬ್ ಧರಿಸೋದು ಮಾತ್ರ ಅಲ್ಲ, ಸಿಖ್ಗಳು ಟರ್ಬನ್ ಧರಿಸ್ತಾರೆ. ಸಿಖ್ ಧರ್ಮೀಯರು ಧರಿಸುವಂತ ಟರ್ಬನ್ ಇದೆ. ಈಗ ಅದನ್ನು ನೀವು ಬ್ಯಾನ್ ಮಾಡ್ತೀರಾ? ಇವ್ರು ಕೇಳ್ತಾರೆ, ನೆಕ್ಸ್ಟ್ ಅದೇ ಪ್ರಶ್ನೆ ಬರ್ತದೆ. ನಾವು ಹಿಜಾಬ್ ಬೇಡಪ್ಪ, ಆಯಿತು ನಾವು ಒಪ್ಪಿಕೊಳ್ತೇವೆ, ಅದು ಜಾತ್ಯತೀತ ಪ್ರಜ್ಞೆ ಬೆಳೆಸಲಿಕ್ಕೆ ಅಡ್ಡಿ ಆಗ್ತಿದ್ರೆ ಬೇಡ, ಅದು ಬಿಡಿ. ನಮ್ಮ ಈಗ ಉತ್ತರ ಪ್ರದೇಶದಲ್ಲಿ ಒಬ್ಬ ಸ್ವಾಮೀಜಿ ಯೋಗಿ ಆದಿತ್ಯನಾಥ್ ಅವರ ಸ್ವಾಮೀಜಿ ಕಾವಿ ಧರಿಸ್ಕೊಂಡೇ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಆ ಮುಖ್ಯಮಂತ್ರಿ ಹುದ್ದೆ ಒಂದು ಸೆಕ್ಯುಲರ್ ಪೊಸಿಷನ್ ಅಲ್ವಾ? ಖಂಡಿತವಾಗಿಯೂ ಅಲ್ವಾ? ಧರ್ಮಾತೀತವಾದಂತ ಒಂದು ಪೀಠ ಅಲ್ವಾ? ಅವರು ಇದೇ ಸಂವಿಧಾನದ ಅಡಿಯಲ್ಲಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಇದು ಸ್ವೀಕಾರ ಮಾಡೋದಕ್ಕೆ ಪ್ರತಿಜ್ಞೆ ಸ್ವೀಕಾರ ಮಾಡಿರ್ತಾರೆ. ಈ ಸಂವಿಧಾನವನ್ನು ರಕ್ಷಿಸ್ತೇನೆ ನಾನು ಅಂತ. ಈ ಸಂವಿಧಾನ ಏನು ಹೇಳ್ತಾ ಇದೆ, ನಮ್ಮ ಒಂದು ಪ್ರಜಾಸತ್ತಾತ್ಮಕ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡೋದು ನಮ್ಮ ಸಂವಿಧಾನದ ಉದ್ದೇಶ ಅಂತ ಹೇಳ್ತಾ ಇದೆ. ಬಟ್ ಇದು ಕಂಪ್ಲೀಟ್ ಅದಕ್ಕೆ ವಿರುದ್ಧ ಅಲ್ವಾ? ಮತ್ತೆ ತುಂಬ ಶಾಲೆಗಳಲ್ಲಿ ನಾವು ಶಾರದಾ ಪೂಜೆ ಮಾಡ್ತೇವೆ ಅಲ್ವಾ? ಮತ್ತೆ ತುಂಬ ಶಾಲೆ ಕಾಲೇಜುಗಳಲ್ಲಿ ಆಫೀಸುಗಳಲ್ಲಿ ದೇವರ ಫೋಟೋ, ಹಿಂದೂ ದೇವರುಗಳ ಫೋಟೋ. ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ನೀವು ಗುರುವಾರ ಶುಕ್ರವಾರ ಅಂತ ನೋಡಿದ್ರೆ ಬೆಂಗಳೂರಿನಲ್ಲಿ ಎಲ್ಲ ಮಧ್ಯಾಹ್ನದ ಹೊತ್ತಿಗೆ ಯಾರು ನಿಮಗೆ ಸಿಬ್ಬಂದಿಗಳು ಸಿಗುದಿಲ್ಲ. ಎಲ್ಲ ಪೂಜೆಯಲ್ಲಿ ಬ್ಯುಸಿ ಆಗಿರ್ತಾರೆ, ಪೂಜೆ ಪ್ರಸಾದ ಹಂಚುವುದರಲ್ಲಿ ಬ್ಯುಸಿ ಆಗಿರ್ತಾರೆ. ಬಟ್ ವಿಷಯ ಏನಂತ ಹೇಳಿದ್ರೆ, ಯಾರು ಇದುವರೆಗೆ ಅದನ್ನು ತಕರಾರೇ ಮಾಡಲಿಲ್ಲ. ಆಯ್ತು, ಪೂಜೆ ಮಾಡಿಕೊಂಡು ಏನೋ ಅವನ ಪಟ್ಟಿಗಿದ್ದಾನಲ್ಲ ಅಂತ ಬಿಟ್ಟು ಬಿಟ್ಟಿದ್ದಾರೆ. ಹೌದು. ಹಾಗಾದರೆ ನೀವು ನೆಗೆಟಿವ್ ಸೆಕ್ಯುಲರಿಸಮ್ ಆಚರಣೆ ಮಾಡೋದು ಅಂದ್ರೆ ನಮ್ಮಂಥ ದೇಶದಲ್ಲಿ ಭಾರಿ ಕಷ್ಟ. ಅದು ಕೇವಲ ಈಗ ನಮ್ಮ ಸೀರೆಯ ಪ್ರಶ್ನೆ, ಸೀರೆಯ ಸೆರಗು ಒಂದು ಕಡೆ ಹೀಗೆ ಹಾಕ್ತಾರೆ, ಮತ್ತೊಂದು ಕಡೆ ಹೀಗೆ ಹಾಕ್ತಾರೆ. ಅಲ್ಲ, ನಾಳೆ ಯಾರಾದರೂ ಈ ಪ್ರಶ್ನೆ ಎತ್ತಿದ್ರೆ ಸೀರೆ ಒಂದು ಹಿಂದೂ ಧರ್ಮದ ಸಂಕೇತ, ಅದನ್ನು ಉಟ್ಕೊಂಡು ಅವ್ರು ಬಂದರೆ ನಾವು ಹಿಜಾಬ್ ಯಾಕೆ ಧರಿಸಬಾರ್ದು ಅಂತ ಹೇಳೋ ಪ್ರಶ್ನೆಯನ್ನು ಕೇಳ್ಬೋದಲ್ವಾ? ಸೊ ಸಾಕಷ್ಟು ಅಂದರೆ ನಮ್ಮಲ್ಲಿ ಇಸ್ ಹೈಲಿ ಇಂಪಾಸಿಬಲ್ ಒಂದು ನೆಗೆಟಿವ್ ಸೆಕ್ಯುಲರ್ ಪ್ರಾಕ್ಟೀಸ್ ಮಾಡೋದು. ಅಟ್ಲೀಸ್ಟ್ ಇಂಥ ಮೈನಾರಿಟಿಗಳ ಮೇಲೆ ಇಂಥದನ್ನು ಇಂಪೋಸ್ ಮಾಡೋದು ಬಿಟ್ರೆ, ಅವರು ಅದನ್ನು ಬಲವಂತವಾಗಿ ಒಂಥರ ಕಾನೂನು ಅಥವಾ ಇನ್ನೊಂದು ನೆಲೆಯಲ್ಲಿ ಪರೋಕ್ಷವಾಗಿ ಒಂದು ಒತ್ತಡದ ಮೂಲಕ. ಹೌದು. ಅಂದ್ರೆ ಈಗ ಆಯ್ತು, ಇಲ್ಲಿ ನೋಡಿ, ಒಂದು ಪಾರ್ಟಿ ಅದು ಬೇಕು ಅಂತ ಹೇಳಿತು, ಸರ್ಕಾರನೂ ಅದನ್ನು ಬೇಕು ಅಂತ ಹೇಳಿತು, ಕೋರ್ಟ್ ಕೂಡ ಅದು ಸರಿ ಅಂತ ಹೇಳಿತು. ಈಗ ನೀವು ಎಲ್ಲಿ ಹೋಗ್ತೀರಿ? ಪ್ರಜಾಪ್ರಭುತ್ವದ ಬುನಾದಿಗಳು ಯಾವುದು? ಒಂದು ಲೆಜಿಸ್ಲೇಚರು, ಮತ್ತೊಂದು ನ್ಯಾಯಾಂಗ, ಮತ್ತೊಂದು ಕಾರ್ಯಾಂಗ, ಮತ್ತೊಂದು ಮಾಧ್ಯಮ. ಈ 4 ಬುನಾದಿಗಳು ಒಂದೇ ಸ್ವರದಲ್ಲಿ ಮಾತಾಡಿದರೆ ನ್ಯಾಯವನ್ನೇ ಅನ್ಯಾಯ ಅಥವಾ ಅನ್ಯಾಯವನ್ನೇ ನ್ಯಾಯ ಅಂತ ಹೇಳಿದರೆ ನೀವು ನ್ಯಾಯಕ್ಕೆ ಎಲ್ಲಿ ಹೋಗ್ತೀರಿ? ಸೊ ಅದಕ್ಕೆ ಆ ಪಾಸಿಬಿಲಿಟಿಗಳು ಇರ್ತವೆ. ಮತ್ತೊಂದು ಹೇಳಿದ ಪಾಸಿಟಿವ್ ಸೆಕ್ಯುಲರಿಸಮ್ ಅಂತ ಹೇಳಿದೆ ನಾನು. ಏನು ಅಂತ ಹೇಳಿದ್ರೆ, ಮಾಡಬೇಡಿ ಅಂತ ಹೇಳೋ ಬದಲು ಮಾಡಿ ಅಂತೇಳಿ. ಎಲ್ಲಿ ಮಾಡ್ಬೋದು ಇದನ್ನು, ಯಾವಾಗ ಮಾಡ್ಬೋದು? ಅದು ಏನಾಗ್ತದೆ, ಇದೇ ಹಿಜಾಬ್ ಪ್ರಶ್ನೆಯನ್ನು ಕೂಡ ನೀವು ಹಾಕ್ಕೊಂಡು ಬನ್ನಿ, ಆದರೆ ಕ್ಲಾಸಿಗೆ ಬರಬೇಡಿ, ಇಂತಲ್ಲಿ ತೆಗೆದಿಟ್ಟು ಬನ್ನಿ ಅಂತೇಳೋ ಒಂದು ಜಡ್ಜ್ಮೆಂಟ್ ಇದ್ರೆ ದಟ್ ವುಡ್ ಹ್ಯಾವ್ ಬೀನ್ ಮೋರ್ ಪಾಸಿಟಿವ್ ನನ್ನ ಪ್ರಕಾರ. ಕ್ಲಾಸ್ ಒಳಗೆ ಬೇಡ. ಅಥವಾ ನೀವು ಎಲ್ಲಿಯಾದರೂ ಇಲೆಕ್ಷನ್ಗೆ ಹೋಗುವಾಗ ಅಲ್ಲಿ ಐಡೆಂಟಿಟಿ ಆಗುವಾಗ ಆಗಲ್ಲ, ತೆಗೆದು ತೋರಿಸಿ, ಯಾಕೆ ನೀವು ಯಾರು ಅಂತ ಗೊತ್ತಾಗಬೇಕು. ಸೊ ಹಾಗಾಗಿ ಎಲ್ಲೆಲ್ಲಿ ಇದನ್ನು ಮಾಡಬಹುದು ಅಂತೇಳಿದರೆ ದಟ್ ವಿಲ್ ಬಿ ಮೋರ್ ಪಾಸಿಟಿವ್. ಈಗ ನೀವು ಯಾವುದೋ ಮಕ್ಕಳಿಗಾಗಲಿ ಯಾರಿಗಾದರೂ ಸ್ಟೂಡೆಂಟ್ಗೆ ಪಾಠ ಮಾಡುವಾಗ ಡೋಂಟ್ ಡೂ ಇಟ್ ಅಂತ ಹೇಳಿದರೆ
ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಹುಡ್ತದೆ. ಹೌದು, ಸ್ವಾಭಾವಿಕವಾಗಿ ಸಹಜವಾದಂಥ ಒಂದು ಮನುಷ್ಯ ಗುಣ. ಹೌದು, ಇದು ಮತ್ತೆ ಇದು ನಾನು ಹೇಳಿದಲ್ಲ, ಕೇವಲ ಮತ್ತೆ ಜಾತ್ಯತೀತತೆಯನ್ನು ಬೆಳೆಸುವುದು ಅದು ಕೇವಲ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ ಅಲ್ಲ. ಅದು ಒಬ್ಬ ಸ್ಟೂಡೆಂಟು ಅವನ ಇಡೀ ಒಂದು ದಿನದಲ್ಲಿ ಎಷ್ಟು ಸಮಯ ಶಾಲೆಯಲ್ಲಿ ಇರ್ತಾನೆ, ಅವ ಎಷ್ಟು ಅವಧಿ ಇರ್ತಾನೆ? ಹಾರ್ಡ್ಲಿ 4 ಗಂಟೆ ಇರ್ಬೋದು, 5 ತಾಸು 24ರಲ್ಲಿ 24 ಗಂಟೆಯಲ್ಲಿ, ಒಂದು ದಿನದ 24 ಗಂಟೆಯಲ್ಲಿ ಒಂದು ಹುಡುಗ ಅಥವಾ ಒಂದು ಹುಡುಗಿ ಅದನ್ನ ಶಾಲೆಯಲ್ಲಿ ಇರುವ ಅವಧಿ ಅಂತ ನಾವು ಲೆಕ್ಕ ಮಾಡಿದ್ರೆ ಅಷ್ಟೇ 4ರಿಂದ ಒಂದು 5 ತಾಸು ಇರ್ಬೋದು. ಮತ್ತೆ 19 ಗಂಟೆ ಕೂಡ ಎಲ್ಲಿರುವುದು? ಮನೆ, ಸೊಸೈಟಿ, ಕುಟುಂಬ, ಸಮುದಾಯ, ಸಮಾಜ. ಹಾಗಾಗಿ ಜಾತ್ಯತೀತ ಪ್ರಜ್ಞೆಯನ್ನು ಬೆಳೆಸೋ ದೊಡ್ಡ ಜವಾಬ್ದಾರಿ ಯಾರ ಮೇಲೆ ಇದೆ? ಈ ಸಮಾಜದ ಮೇಲೆ ಇಲ್ವಾ? ಖಂಡಿತ. ಈ ರಾಜಕೀಯದ ಮೇಲೆ ಇಲ್ವಾ? ಖಂಡಿತ. ಸೊ ಈ ಸಂಸ್ಕೃತಿ ಮೇಲೆ ಇಲ್ವಾ? ಸೊ ಒಂದು ವೇಳೆ ನೀವು ಇಲ್ಲಿ ಸ್ಟೂಡೆಂಟ್ ಶಾಲೆಯಲ್ಲಿ ನಿಮಗೆಲ್ಲ ಹೇಳ್ಕೊಟ್ಟು ಜಾತ್ಯತೀತೆ, ನೀವು ಯೂನಿಫಾರ್ಮ್ ಧರಿಸ್ಕೊಂಡು ಬರಬೇಕು, ಎಲ್ಲವೂ ಸರಿ, ಭಾರಿ ಪ್ರಯತ್ನ ಮಾಡ್ತಾರೆ ಮೇಷ್ಟ್ರುಗಳು, ಶಿಕ್ಷಣ ಸಂಸ್ಥೆಗಳು. ಬಟ್ ಇಲ್ಲಿ ನೀವು ಸಂಪೂರ್ಣ ಅದಕ್ಕೆ ವಿರುದ್ಧ ವಾತಾವರಣ ಇದ್ದರೆ, ಜಾತಿ ಭಾರಿ ಮುಖ್ಯ, ಧರ್ಮ ಭಾರಿ ಮುಖ್ಯ ಅಂತೇಳಿ ರಾಜಕೀಯ ಪಕ್ಷಗಳು ಹೇಳೋದು, ಮನೆಯವರು ಹೇಳೋದು, ಮತ್ತು ನಿಮಗೆ ಸಮುದಾಯ ಹೇಳೋದು, ಎಲ್ಲ ಕಡೆಯಲ್ಲೂ ನಿಮಗೆ ಜಾತಿ ಧರ್ಮಗಳು ಮುಖ್ಯ ಅಂತ ಹೇಳೋ ಮೆಸೇಜ್ ಹೊರಗಿಂದ ಬಂದರೆ, ನಿಮ್ಮ ಸಿನಿಮಾಗಳು, ನಿಮ್ಮ ಮಾಧ್ಯಮಗಳು ಇವೆಲ್ಲವೂ ಜಾತಿ ಮುಖ್ಯ, ಧರ್ಮ ಮುಖ್ಯ ಅಂತ ಸಂದೇಶ ಕೊಟ್ಟರೆ ಜಾತ್ಯತೀತ ಪ್ರಜ್ಞೆ ಎಲ್ಲಿಗೆ ಹೋಗ್ತದೆ? ಸೊ ನೀವು ಶಿಕ್ಷಣ ಸಂಸ್ಥೆಗೆ ಮಾತ್ರ ಯೂನಿಫಾರ್ಮ್ ಹಾಕಿದ ಕೂಡ ಜಾತ್ಯತೀತ ಪ್ರಜ್ಞೆ ಬೆಳೀತದೆ ಅಂತ ಯಾಕೆ ತೆಗೆದುಕೊಳ್ತೀರಿ? ಕೋರ್ಟ್ ಯಾಕೆ ಈ ಪ್ರಶ್ನೆಯನ್ನು ಕೇಳಲಿಲ್ಲ? ಯಾಕೆ ಇವರನ್ನು ಅಕೌಂಟೇಬಲ್ ಮಾಡಲಿಲ್ಲ? ರಾಜಕೀಯ ಪಕ್ಷಗಳು ಔಟ್ ಆ್ಯಂಡ್ ಔಟ್ ಜಾತಿ ನೆಲೆಯಲ್ಲಿ, ಧರ್ಮ ನೆಲೆಯಲ್ಲಿ ಇವತ್ತು ಜನರನ್ನು ಮೊಬಿಲೈಸ್ ಮಾಡ್ತವೆ. ಓಟ್ ಕೇಳುವಂಥದ್ದು, ರ್ಯಾಲಿ ಮಾಡುವಂಥದ್ದು, ಮೆರವಣಿಗೆ ಮಾಡುವಂಥದ್ದು ಅಲ್ವಾ? ಎಲ್ಲ ಮಾಧ್ಯಮಗಳಲ್ಲಿ ಕೂಡ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೇವೆ ಅಂದ್ರೆ, ಸ್ಪೋರ್ಟ್ಸ್ ಆದರೆ ಅವರ ಜಾತಿ ಯಾರು? ಕ್ರಿಕೆಟ್ ಪ್ಲೇಯರ್. ಸಿನಿಮಾ ನಟರು ಆದರೆ ಅವರು ಯಾವ ಜಾತಿಯವನು, ಯಾವ ಧರ್ಮದವನು? ಈ ರೀತಿಯ ಚರ್ಚೆಗಳು ಫೇಸ್ಬುಕ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ನನಗೆ ಅನಿಸ್ತಾ ಇರೋದು, ನೀವು ಶಿಕ್ಷಣ ಸಂಸ್ಥೆ ಇದಕ್ಕೆ ಜವಾಬ್ದಾರಿ ಮಾಡಿದರೆ ಸಾಲದು. ನಿಜವಾಗಿ ಲಾರ್ಜರ್ ಸೊಸೈಟಿ ಇಸ್ ಈಕ್ವಲಿ ಅಕೌಂಟೇಬಲ್. ಅದನ್ನು ಕೋರ್ಟ್ ಸುಮೋಟ ಕೇಳ್ಬೋದು. ಯಾಕೆ ಹೀಗೆ ಮಾಡ್ತೀರಿ? ಇಂಥ ರಾಜಕೀಯ ಯಾಕೆ ಮಾಡ್ತೀರಿ? ಸೊ ಇಂಥ ರಾಜಕೀಯ ಯಾಕೆ ಮಾಡ್ತೀರಿ ಅಂತ ಕೋರ್ಟ್ ಕೇಳಬಹುದಿತ್ತು, ಅಥವಾ ಮಾಧ್ಯಮವನ್ನು ಕೇಳಬಹುದಿತ್ತು. ಮಾಧ್ಯಮಗಳನ್ನು ಕೇಳಬೇಕು, ಯಾಕೆ ಮುಗು ತೋರಿಸ್ತೀರಿ? ಎಲ್ಲವನ್ನು, ಯಾವುದೇ ವಿಚಾರವನ್ನು ಕೂಡ ಮಾಧ್ಯಮ 2 ರೀತಿಯಲ್ಲಿ ಮಂಡಿಸಬಹುದು. ಜಾತ್ಯತೀತ ರೂಪದಲ್ಲಿ ಮಂಡಿಸಬಹುದು, ಅದೇ ರೀತಿ ಒಂದು ಕಮ್ಯುನಲ್ ಕೋಮು ಭಾವನೆಯನ್ನು ಕೆರಳಿಸುವ ರೀತಿಯಲ್ಲಿ ಕೂಡ ಮಂಡಿಸಬಹುದು. ತುಂಬಾ ಮಾಧ್ಯಮಗಳು ಮಾಡ್ತಾ ಇದ್ದಾವಲ್ಲ. ಸೊ ಹಾಗಾಗಿ ಜಾತ್ಯತೀತ ಪ್ರಜ್ಞೆ ಬೆಳೆಸೋದು ಕೇವಲ ಶಿಕ್ಷಣದ ಜವಾಬ್ದಾರಿ ಅಲ್ಲ ನನ್ನ ಪ್ರಕಾರ. ಈಗ ನಾವು ಸಾಮಾನ್ಯ ಜನರ ಆಡು ಭಾಷೆಯಲ್ಲಿ ಹೇಳೋದಿದ್ರು ಕೂಡ, ಎಸ್, ನಮ್ಮಲ್ಲಿ ಒಂದು ಪರಂಪರೆ ಇತ್ತು, ನಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೆವು. ಅದು ನಾವು ನಮ್ಮ ಹಿರಿಯರಿಂದ ನಾವು ರೂಢಿ ಮಾಡಿಕೊಂಡು ಬಂದದ್ದು ಅಂತ. ಅದು ಯಾವ ಶಾಲೆಯಲ್ಲೂ ಯಾವ ಕಾಲೇಜಲ್ಲೂ ಹೇಳಿಕೊಟ್ಟದ್ದಲ್ಲ. ಹೌದು. ಹಾಗಾಗಿ ನೀವು ಹೇಳಿದಾಗೆ ಅದು ಸಮಾಜದ ಜವಾಬ್ದಾರಿ ಅಲ್ಟಿಮೇಟ್ಲಿ. ಲಾರ್ಜರ್ ಪರ್ಸ್ಪೆಕ್ಟಿವ್ಲಿ ನಾವು ನೋಡುವಾಗ ಅದು ಒಟ್ಟು ಸಮುದಾಯದ, ಒಟ್ಟು ಜನಮಂದೆಯ ಜವಾಬ್ದಾರಿ. ಹೌದು. ಅವರು ಅಂದರೆ ನಾವು ಈ ತುಳುನಾಡನ್ನೇ ಅಥವಾ ಈ ಕರಾವಳಿಯನ್ನೇ ನೋಡುವಾಗ ಕೂಡ ನಮ್ಮ ಯಾವುದೇ ಇವತ್ತಿನ ಹಳೆ ತಲೆಮಾರಿನವರು ಮಾತನಾಡಿಕೊಳ್ಳುವುದು ನಾವು ಆ ನೆಲೆಯಲ್ಲೇ ಬದುಕಿಕೊಂಡು ಬಂದವರು ಅಂತ ಅಲ್ವಾ? ಸೌಹಾರ್ದಯುತವಾದಂಥ ಒಂದು ಬದುಕಿನ ನೆಲೆಯಲ್ಲಿ ನಾವು ಬದುಕಿಕೊಂಡು ಬಂದದ್ದು ಅಂತ. ಮತ್ತು ಅದರಿಂದ ಮುಖ್ಯ ನಾನು ತಾರನಾಥವ್ರೆ ಮತ್ತೊಂದು ವಿಚಾರ ಹೇಳಬೇಕು ನಿಮಗೆ. ನೋಡಿ, ಜಾತಿ ಧರ್ಮಗಳದ್ದು ಏನೂ ಸಮಸ್ಯೆ ಇಲ್ಲ. ಜಾತಿ ಧರ್ಮಗಳು ನೀವು ಹೇಗೆ ಕಟ್ಟಿಕೊಳ್ತೀರಿ ಮತ್ತು ಯಾವುದಕ್ಕೆ ಬಳಸ್ತೀರಿ ಅಂತ ಹೇಳೋದ್ರಲ್ಲಿ ಸಮಸ್ಯೆ ಇರೋದು. ಈಗ ಎಲ್ಲ ಸಮಾಜಗಳಲ್ಲಿ ನಮ್ಮಲ್ಲಿ ಜಾತಿ ಅಂತ ಹೇಳೋದು ಲೇಬಲ್. ಆ್ಯಕ್ಚುಲಿ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ತುಂಬ ಜನ ಇದ್ದರೆ ಆ ಜನರನ್ನು ಗುರುತಿಸಲಿಕ್ಕೆ ನಮಗೆಲ್ಲ ನೋಡಿ ಯಾರು ಎಂತ ಗೊತ್ತಾ, ಅವರು ಗುಂಪುಗಳಾಗಿ ವಿಂಗಡಿಸಿ ಕೆಲವೊಂದು ಮಾನದಂಡದ ಮೂಲಕ ಇವರು ಇಂಥವರಪ್ಪ, ಇವರು ಅಂಥವರು ಅಂತ ಬೇರೆ ಬೇರೆ ಗುಂಪುಗಳ ಮಾಡೋದು. ಈ ಕ್ರಮ ಇಲ್ಲಿಂದಲ್ಲ, ಎಲ್ಲ ಸೊಸೈಟಿಯಲ್ಲಿ ಇದೆ. ಸೊ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಜಾತಿಗಳನ್ನು ವಿಂಗಡಿಸುವಾಗ, ಅದು ಬ್ರಿಟಿಷರು ನಡೆಸಿದ್ದು, ವಿಂಗಡಿಸುವಾಗ ಅದೇನು ಸಮಸ್ಯೆ ಅಂತ ಹೇಳಿದರೆ, ಅಲ್ಲಿ ಬಹುತೇಕ ಸಂದರ್ಭದಲ್ಲಿ ಬಂದದ್ದು ಕಲ್ಚರಲ್ ಪಾರ್ಟ್. ಅಂದರೆ ಒಂದು ಗುಂಪಿನ ಊಟ, ಉಡುಗೆ ತೊಡುಗೆ, ದೇವರು, ದಿಂಡ್ರು, ಕಸುಬು, ಈ 4-5 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು, ಇವರ ಉಡುಗೆ ತೊಡುಗೆ ಹೀಗಿದೆ, ಊಟ ಇದೆ, ಇವರೊಂದು ಗುಂಪು,
ಇವರು ಸ್ವಲ್ಪ ಬೇರೆ ಇದೆ, ಇವರೊಂದು ಮತ್ತೊಂದು ಗುಂಪು ಅಂತ ಹೀಗೆ ಗುಂಪು ಆಯಿತು. ಎರಡನೇ ಹಂತದಲ್ಲಿ ಗುಂಪನ್ನಿದೆಲ್ಲ ಪುನಃ ಮೇಲೆ ಅದೊಂದು ಹೀಗೆ ಲೆವೆಲಲ್ಲಿ ಇಡಲಿಲ್ಲ, ಹಾರಿಸಾಂಟಲ್ ಆಗಿ ವರ್ಟಿಕಲ್ ಆಗಿ ಇಳಿಸಿದ್ರು. ವರ್ಟಿಕಲ್ ಆಗಿ ಇಳಿಸುವಾಗ ಏನು ಮಾಡಿದ್ರು ಅವರು, ಅಲ್ಲೇ ಮಾನದಂಡ ಬಳಸಿದ್ರು. ಏನು ಮಾನದಂಡ ಅಂತ ಹೇಳಿದರೆ ಶುದ್ಧ ಮತ್ತು ಅಶುದ್ಧ. ಯಾರ ಉಡುಗೆ ತೊಡುಗೆ ಊಟ ಉಪಚಾರ ದೇವರು ತಿಂಡು ಎಲ್ಲ ಶುದ್ಧ ಇದೆ ಅವರು ಮೇಲೆ, ಶುದ್ಧತೆ ಕಡಿಮೆ ಆದ ಹಾಗೆ ಕೆಳಗೆ ಅಂತ. ಸೊ ಪ್ರಶ್ನೆ ಇರುವುದು ಎಲ್ಲಿ ಅಂತ ಹೇಳಿದರೆ ಇವತ್ತಿಗೆ ಕೂಡ ಇದೆ, ಮತ್ತೆ ನಾವು ಸಣ್ಣ ಸಣ್ಣದಾಗಿ ಇವತ್ತಿಗೆ ಕೂಡ ಈ ಪಂಕ್ತಿ ಭೇದ ಅನ್ನೋದನ್ನು ಇವತ್ತಿಗೆ ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ನಿನ್ನೆ ಒಬ್ಬರಿಗೆ ಮಾತನಾಡುವಾಗ, ಬಾರಿ ಹಿರಿಯರಿಗೆ ಮಾತನಾಡುವಾಗ ಈ ವಿಚಾರವಾಗಿ ಬನ್ನಿ ನಾವು ಮಾತನಾಡುವ ಅಂತ ಹೇಳುವಾಗ ಅವರೊಂದು ಮಾತು ಹೇಳಿದ್ದುಂಟು, ನನ್ನ ಹಿಂದೂ ಸಮುದಾಯದ್ದೇ ನನಗೆ ಪಾಲನೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ, ಟೈಮ್ ಇಲ್ಲ, ಇನ್ನು ಹಿಜಾಬು ಅದರ ಬಗ್ಗೆ ನಾನು ತಲೆ ಹಾಕಿಕೊಂಡು ನಾನೇನು ಮಾಡಬೇಕು. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೀವು ಈ ಪಂಕ್ತಿ ಭೇದ ಈ ರೀತಿ ಹೈರಾರ್ಕಿ ಅಂತ ಹೇಳುವಾಗ ನಮ್ಮಲ್ಲಿ ಬದಲಾಗಬೇಕಾದ ತುಂಬಾ ವಿಚಾರಗಳಿದಾವೆ. ಅದೇ ನಾನು ಹೇಳ್ತಾ ಇರೋದು, ಜಾತಿ ಧರ್ಮಗಳು ಇದ್ದ ಕೂಡಲೇ ಏನು ಸಮಸ್ಯೆ ಆಗುದಿಲ್ಲ, ಇದ್ದ ಕೂಡಲೇ ಸಮಸ್ಯೆ ಆಗುದಿಲ್ಲ. ನೀವು ಅದನ್ನು ಹೇಗೆ ಕಟ್ಟಿಕೊಳ್ತೀರಿ, ಈಗ ಒಂದು ವೇಳೆ ಹೇಗೆ ಕಟ್ಟಿಕೊಳ್ತೀರಿ ಮತ್ತೆ ಯಾವ ರೀತಿಯಾಗಿ ಅದನ್ನು ಬಳಸಿಕೊಳ್ತೀರಿ, ಮತ್ತೆ ಅದಕ್ಕೆ ನಿಮಗೆ ಏನಾದರೂ ರಾಜಕೀಯ ಉದ್ದೇಶಗಳಿದಾವೆಯೋ, ನೀವು ಅದನ್ನು ಇಡೀ ನಿಮ್ಮ ಪೊಲಿಟಿಕಲ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಜಾತಿ ಧರ್ಮಗಳನ್ನು ಬಳಸಿದರೆ ಈ ಸಮಸ್ಯೆಗಳು ಸೃಷ್ಟಿ ಆಗ್ತವೆ. ಎಸ್ 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 ಸರ್, ನಾನೀಗ ಈ ಒಂದು ಏನು ಮುಗಿಸುವಂತ ಹಂತದಲ್ಲಿದ್ದೇನೆ. ಹೌದಾ? ಎಸ್ ಎಸ್ ಈಗ ಈ ಇಡೀ ಒಂದು ಈಗ ತೀರ್ಪು ಬಂತು, ಆಯ್ತು, ನಾವು ಬೇರೆ ಬೇರೆ ವಾದ ಪ್ರತಿವಾದಗಳನ್ನು ನೋಡ್ತಾ ಇದ್ದೇವೆ. ಈಗ ಮುಸ್ಲಿಂ ಏನು ವಿದ್ಯಾರ್ಥಿಗಳ ಆತ್ಮಸಾಕ್ಷಿಯ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಅದು ಯಾಕೆ ಅಂತ ಹೇಳಿದ್ರೆ ನೋಡಿ, ನಿಜವಾಗಿ ಎಲ್ಲಿ ಸಮಸ್ಯೆ ಆಗಿದೆ ಅಂತ ದೂರು ಕೊಟ್ಟವರು ಯಾರು? ಆ ಹುಡುಗಿಯರು ಅಲ್ವಾ? ಅವರ ಪರವಾಗಿ ವಕೀಲರು ಅಲ್ಲಿ ವಾದ ಮಂಡಿಸಿರ್ಬೋದು. ಬಟ್ ನಿಜವಾಗಿ ನಾನು ಏನು ಆಲೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಒಂದು ಕನಿಷ್ಠ ಹುಡುಗಿಯರನ್ನು ಕೋರ್ಟಿಗೆ ಕರೆದು ಕೇಳ್ಬೋದಿತ್ತು, ನೀವು ಯಾಕಮ್ಮ ಇಷ್ಟು ದೊಡ್ಡ ಹಠ ಮಾಡ್ತಾ ಇದ್ದೀರಿ, ಹಿಜಾಬ್ ಧರಿಸ್ಕೊಂಡೇ ಹೋಗ್ಬೇಕು, ಧರಿಸ್ಕೊಳ್ಳದೆ ಯಾಕೆ ಹೋಗ್ಬಾರ್ದು ನೀವು ಹೇಳೋ ಪ್ರಶ್ನೆ ಕೇಳ್ಬೋದಿತ್ತು. ಕೇಳ್ತಿದ್ರೆ ಅವ್ರು ಏನು ಹೇಳ್ತಿದ್ದೀರಾ ಅಂತ ಅದನ್ನು ನೋಡ್ಬೋದಿತ್ತು. ಸೊ ಇದು ಯಾಕೆ ನಾನು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, 1986ರಲ್ಲಿ ಡೆಲ್ಲಿಯಲ್ಲಿ ಇದರಿಂದ ಒಂದು ದೊಡ್ಡ ಘಟನೆ ನಡೆದಿತ್ತು. ಏನು ಅಂತ ಹೇಳಿದ್ರೆ, ಡೆಲ್ಲಿಯ ಒಂದು ಶಾಲೆಯಲ್ಲಿ 3 ಕ್ರಿಶ್ಚಿಯನ್ ಹುಡುಗಿಯರು ನಾವು ರಾಷ್ಟ್ರೀಯ ಗೀತೆ ನ್ಯಾಷನಲ್ ಆಂಥಮ್ ಹಾಡುದಿಲ್ಲ ಅಂತೇಳಿ ತೀರ್ಮಾನ ಮಾಡಿದರು. ಅದು ಕೋರ್ಟ್ ಮೆಟ್ಲು ಹೋಯ್ತು. ಕೋರ್ಟ್ ಮೆಟ್ಲು ಹೋಗುವಾಗ ಅವ್ರು ಹೇಳಿದ್ರು, ನಾವು ಅದಕ್ಕೇನು ಡಿಸ್ರೆಸ್ಪೆಕ್ಟ್ ಕೊಡೋದಿಲ್ಲ, ಅದು ಜನಮನ ರಾಷ್ಟ್ರಗೀತೆ ಬಂದಾಗ ನಾವು ಎದ್ದು ನಿಲ್ತೇವೆ, ಬಟ್ ಹಾಡುದಿಲ್ಲ ಯಾಕೆ ನಮ್ಮ ಆತ್ಮಸಾಕ್ಷಿ ಇರುವುದಿಲ್ಲ, ಅದು ಒಪ್ಪುದಿಲ್ಲ ನಮ್ಮ ಮನಸ್ಸು, ಸೊ ಅದಕ್ಕೋಸ್ಕರ ಹಾಡುದಿಲ್ಲ ಅಂತ. ನಾವು ಎದ್ದು ನಿಲ್ತೇವೆ, ರೆಸ್ಪೆಕ್ಟ್ ಕೊಡ್ತೇವೆ, ನೀವೆಲ್ಲರೂ ಮಾಡುವಾಗ ನಾವಾಗಿ ಹೇಳುವುದಿಲ್ಲ ಅಂತ ಅವರ ಅಭಿಪ್ರಾಯ. ಅಂದ್ರೆ ಅವರ ಧರ್ಮದ ಧಾರ್ಮಿಕ ನಂಬಿಕೆನೇ ಇರ್ಬೋದು. ಸೊ ಹೈಕೋರ್ಟ್ ಅದರ ವಿರುದ್ಧ ಅದು ಸರಿಯಲ್ಲ, ನೀವು ಹಾಡಬೇಕು ಅಂತ ಹೇಳಿತ್ತು. ಬಟ್ ಸುಪ್ರೀಂ ಕೋರ್ಟ್ ಹೋಯ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಅಂತ ಹೇಳಿದರೆ, ಆ ಹುಡುಗಿಯರ ಆತ್ಮಸಾಕ್ಷಿ ಒಪ್ಪದ್ದನ್ನು ನಾವು ಅವ್ರ ಮೇಲೆ ಇಂಪೋಸ್ ಮಾಡಬಾರ್ದು. ಇಟ್ ವಾಸ್ ಅ ಜಡ್ಜ್ಮೆಂಟ್. ಈಗ ನಾನು ಹೇಳ್ತಾ ಇರೋದು ಇದೇ ಹಿಜಾಬ್ ಕೇಸಲ್ಲಿ, ಹಿಜಾಬ್ ಧರಿಸದವರಿಗೆ ಹಿಜಾಬ್ ಏನೂ ಅಲ್ಲ. ಖಂಡಿತವಾಗಿ ಹಿಜಾಬ್ ಧರಿಸದವರಿಗೆ ಹಿಜಾಬ್ ಏನು ಅಲ್ಲ. ಆದರೆ ಒಂದು ಸಣ್ಣ ವಯಸ್ಸಿನ ಸಣ್ಣ ಹುಡುಗಿ ಹಿಜಾಬ್ ಧರಿಸಿಕೊಂಡು ಬೆಳೆದವಳಿಗೆ ಹಿಜಾಬ್ ಬಿಟ್ಟು ಬಾ ಅಂತ ಹೇಳಿದರೆ, ಒಂಥರ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಬಾ ಅಂತ ಹೇಳಿದಾಗ ಆಗ್ತದೆ ಅಲ್ವಾ? ಅಥವಾ ಯಾವ ಪುರುಷನಿಗೆ ಬನಿಯನಲ್ಲಿ ಬಾ ಸಾರ್ವಜನಿಕವಾಗಿ ಅಂತ ಹೇಳಿದಾಗ ಆಗ್ತದೆ. ಸೊ ಹಾಗಾಗಿ ಒಂದು ವೇಳೆ ಕೋರ್ಟ್ ಸೂಕ್ಷ್ಮ ವಿಚಾರವನ್ನು ಈಗ ಕೋರ್ಟ್ ಏನು ಅಂತ ಹೇಳಿದ್ರೆ, ಒಂದು ಕಡೆಗೆ ಧರ್ಮದ ಪ್ರಶ್ನೆ ನೋಡಿತು, ಸರ್ಕಾರದ ಆದೇಶ ಪ್ರಶ್ನೆ ನೋಡಿತು, ಯೂನಿಫಾರ್ಮ್ ಅಂತ ನೋಡಿತು, ಎಲ್ಲವೂ ನೋಡಿತು. ಬಟ್ ಎಲ್ಲಿ ಕೂಡ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಕರೆದು ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಯಾಕಮ್ಮ ನೀವು ಇದನ್ನು ಎಷ್ಟು ಬಲವಾಗಿ ವಿರೋಧಿಸ್ತೀರಿ ಅಂತ ಕೇಳಿದ್ರೆ ಬೇರೆ ಉತ್ತರ ಬರ್ತಿತ್ತು. ಮತ್ತು ಅವ್ರಿಗೊಂದು ಅವರ ಆತ್ಮಸಾಕ್ಷಿ ಒಪ್ಪಿದ್ರೆ ಅವ್ರು ಮಾಡ್ತಾ ಇದ್ರು, ಒಪ್ಪದಿರೋದ್ರಿಂದ ಮಾಡೋದಿಲ್ಲ ಅಂತ ಹೇಳೋ ಪ್ರಶ್ನೆನೂ ಬರ್ತದಲ್ವಾ? ನಮಗೆ ಬಾರಿ ಕಷ್ಟ ಆಗ್ತದೆ ಅಂತೇಳಿ. ಸೊ ಅದು ಆಗದಿರೋದು ನನಗೆ ನಿಜವಾಗಿ ಸ್ವಲ್ಪ ಬಾರಿ ನಿರಾಶೆ ಆಯ್ತಿದ್ದು ಬೇಸಿಕಲಿ. ಎಸ್ ಈಗ ಮುಸ್ಲಿಂ ವಿದ್ಯಾರ್ಥಿನಿಯರು ಏನು ಮಾಡಬಹುದು ಈಗಾಗಲೇ ನಾವು ಈ ತೀರ್ಪಿನ ಹಿನ್ನೆಲೆಯಲ್ಲಿ ನೋಡೋದಿದ್ರೆ, ಬೇರೆ ಬೇರೆ ಸಂಘಟನೆಯವರು ಹೇಳಿದ್ದಾರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ ಅಂತ, ಸ್ವಾಭಾವಿಕವಾಗಿ ಇರುವಂತಹ ಹೇಳಿಕೆಗಳು. ನಾನು ಮುಸ್ಲಿಂ ವಿದ್ಯಾರ್ಥಿನಿಯರು ಏನು ಮಾಡಬಹುದು ಅಂತ ನೋಡಿ, ನಾನು ಮೊದಲೇ ಆರಂಭ ಮಾಡುವಾಗಲೇ ಹೇಳಿದೆ, ನಮ್ಮ ಇಡೀ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಸಂವಿಧಾನದ ಆಶಯ ಏನು ಅಂತ ಹೇಳಿದರೆ, ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಸಮಾಜವಾದಿ ಸಮಾಜ ನಿರ್ಮಾಣ ಮಾಡೋದು.
ಸೊ ಈ ದಿಶೆಯಲ್ಲಿ ನಾನು ಎಲ್ಲ ನನ್ನ ಚರ್ಚೆಯನ್ನು ಮಾಡಿದ್ದು ಇದೇ ಹಿನ್ನೆಲೆಯಲ್ಲಿ ನಾನು ಇವರ ಮುಸ್ಲಿಂ ಹುಡುಗರು ಏನು ಮಾಡ್ಬೋದು ಅಂತ ಹೇಳ್ತಿದ್ರೆ, ನನ್ನ ಪ್ರಕಾರ ಅವರು ಕೋರ್ಟ್ ತೀರ್ಮಾನವನ್ನು ಒಪ್ಪಿಕೊಳ್ಳೋದು ಬಿಡೋದು ಬೇರೆ. ಬಟ್ ನಾನು ಹೇಳ್ತಾ ಇರೋದು, ಅವರು ನಿಜವಾಗಿ ಇದನ್ನೊಂದು ದೊಡ್ಡ ವಿಷಯ ಮಾಡದೆ ಕೋರ್ಟ್ ತೀರ್ಮಾನ ಏನು ಹೇಳಿದೆ, ಹಿಜಾಬ್ ತರಗತಿಯಲ್ಲಿ ಪ್ರವೇಶ ಇಲ್ಲ ಇದ್ದರೆ ತರಗತಿಯಲ್ಲಿ ಹಿಜಾಬ್ ಧರಿಸದೆ ತರಗತಿಗೆ ಹೋಗೋದು ಮುಖ್ಯ. ತರಗತಿಗೆ ಹೋಗುವುದು, ಕ್ಲಾಸ್ಗೆ ಅಟೆಂಡ್ ಆಗುವುದು ಮುಖ್ಯ. ಹಿಜಾಬ್ ಕಾರಣಕ್ಕೋಸ್ಕರ ಅವರು ಶಿಕ್ಷಣವನ್ನು ಬಲಿ ಕೊಡಬಾರ್ದು. ಯಾಕೆ ಬಲಿ ಕೊಡಬಾರ್ದು ಅಂತ ನಾನು ಹೇಳ್ತೇನೆ, ಭಾರಿ ಮುಖ್ಯ, ವೆರಿ ಇಂಪಾರ್ಟೆಂಟ್. ಯಾಕೆ ಬಲಿ ಕೊಡಬಾರ್ದು ಅಂತ ಹೇಳಿದ್ರೆ, ಹಿಜಾಬ್ ಒಂದು ಸಮಸ್ಯೆಯಾಗಿ ಇವತ್ತು ಅವರ ಮುಂದೆ ಬಂದದ್ದು ದೇಶ ಉದ್ಧಾರಕ್ಕೆ ಅಥವಾ ಜಾತ್ಯತೀತತೆಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಪ್ರಜಾಪ್ರಭುತ್ವದ ಹೆಚ್ಚಿಸಲಿಕ್ಕೆ ಅಲ್ಲ. ಹಿಜಾಬ್ ಬಂದದ್ದು ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸಿನ ಭಾಗವಾಗಿ ಒಂದು ಸಮಸ್ಯೆಯಾಗಿ ಹೊತ್ತು ಮುಂದೆ ಸಮಸ್ಯೆಯಾಗಿ ಮುಂದೆ ಬಂದದ್ದು ಒಂದು ಸೃಷ್ಟಿಯಾದ್ದು ಡೆಲಿಬರೇಟ್ ಆಗಿ. ಸೊ ಒಂದು ವೇಳೆ ಯಾರು ಇದನ್ನು ಸೃಷ್ಟಿ ಮಾಡಿದ್ದಾರ, ಸೊ ಅವರಿಗೆ ಅವರ ಪ್ರಕಾರ ಒಂದು ವೇಳೆ ಇವರು ವಿರೋಧ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಈಡೇರ್ತದೆ ಆ ಸೃಷ್ಟಿ ಮಾಡಿದವ್ರದ್ದು. ಒಂದು ಗಿಡ ಈ ಹಿಂದೂ ಮುಸ್ಲಿಂ ಅಂತ ಹೇಳೋ ತಿಕ್ಕಾಟಗಳು, ಇವರು ಮುಸ್ಲಿಮರನ್ನೊಂದು ಪ್ರತ್ಯೇಕವಾಗಿ ನೋಡ್ಲಿಕ್ಕೆ, ಅವರ ಮೇಲೆ ಎಲ್ಲ ಗಮನ ಹರಿಸಲಿಕ್ಕೆ, ಮತ್ತೆ ಅವರಿಂದ ಆಗ್ಲಿ ಎಲ್ಲ ಸಮಸ್ಯೆ ಸೃಷ್ಟಿ ಆಗ್ತದೆ ಅಂತ ಹೇಳಲಿಕ್ಕೆ ಒಂದು ಬಲವಾದ ಕಾರಣ ಸಿಗ್ತದೆ. ಸೊ ಹಾಗಾಗಿ ಇದರ ಇಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನ ಭಾಗವಾಗಿಯೇ ಅದು ಸೃಷ್ಟಿ ಆದ್ದರಿಂದ ಅದನ್ನು ಸೋಲಿಸಬೇಕಾದರೆ ಇವರು ಈ ಜಡ್ಜ್ಮೆಂಟ್ ಅನ್ನು ಒಪ್ಪಿಕೊಂಡು ಶಿಕ್ಷಣ ಪಡಿಬೇಕು, ಶಾಲೆಗೆ ಹೋಗ್ಬೇಕು, ಶಿಕ್ಷಣ ಪಡಿಬೇಕು. ಮತ್ತೆ ಅದು ಕೂಡ ದಕ್ಷಿಣ ಕನ್ನಡ ಅಂತ ಜಿಲ್ಲೆಯಲ್ಲಿ ಸಾಕಷ್ಟು ಮುಸ್ಲಿಂ ಸಂಸ್ಥೆಗಳಿವೆ. ಇವರು ಅಲ್ಲಿಲ್ಲ ಇದ್ರೆ ಅವರ ಶಾಲೆಯಲ್ಲಿ ಓದ್ಬಹುದು. ನಾನು ಅದನ್ನು ಹೇಳ್ತಾ ಇಲ್ಲ, ಅವರು ಮುಸ್ಲಿಂ ಶಾಲೆಯಲ್ಲಿ ಓದಬೇಕು ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಸಾರ್ವಜನಿಕ ಸರ್ಕಾರಿ ಶಾಲೆ ಮತ್ತೆ ಎಲ್ಲರೂ ಹೋಗೋ ಶಾಲೆಯಲ್ಲೇ ಓದಬೇಕು ಅವರು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾವು ಯೂನಿಫಾರ್ಮ್ ಮತ್ತೆ ನಾವು ಯಾಕೆ ನಾನು ಹೇಳಿದ್ರೆ ನಮ್ಮ ಜಾತ್ಯತೀತ ಪರಿಕಲ್ಪನೆಯಲ್ಲೇ ಸಮಸ್ಯೆ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಜಾತ್ಯತೀತ ಒಂದು ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಅದು ಶಾಲೆಯಲ್ಲಿ ಆರಂಭ ಆಗಬೇಕು. ಮನೆಯಲ್ಲಿ ಏನಾಗುದಿಲ್ಲ, ಮನೆಯಲ್ಲಿ ನಾವೆಲ್ಲರೂ ಪ್ರತ್ಯೇಕವಾಗಿ ಇರ್ತದೆ. ಶಾಲೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರವರೆಲ್ಲ ಅವರ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಆಚಾರ ವಿಚಾರಗಳನ್ನು ಶಾಲೆಗೆ ತರುವ ರೀತಿ ಇರಬೇಕಾಗ್ತದೆ. ತಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕೂತವನಿಗೆ ಗೊತ್ತಾಗ್ತದೆ, ಓ ಇವರು ಮುಸ್ಲಿಮರು, ಇವರು ಕ್ರಿಶ್ಚಿಯನ್ರು, ಇವರು ಹಿಂದೂಗಳು, ಇವರು ಬ್ರಾಹ್ಮಣರು, ಇವರು ಬಂಟರು, ಶೆಟ್ರು ಅಂತೆಲ್ಲ ಗೊತ್ತಾಗ್ತದೆ. ಈ ಗೊತ್ತಾಗುವ ಪ್ರಕ್ರಿಯೆಯಲ್ಲಿ ಅವ್ರು ಪರಸ್ಪರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ನೀವು ಅವರನ್ನು ಪ್ರತ್ಯೇಕಗೊಳಿಸಿ, ಇದರ ಉದ್ದೇಶನ ಅವರು ಪ್ರತ್ಯೇಕಗೊಳಿಸಿ ಅವರು ಅವ್ರದೇ ಶಾಲೆಗೆ ಹೋಗೋ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ಈ ರಾಜಕೀಯ ಪಕ್ಷಗಳಿಗೆ ಅವರ ಬಗ್ಗೆ ಏನೆಲ್ಲ ಜನರ ಮನಸ್ಸಲ್ಲಿ ತುಂಬಿಸಲಿಕ್ಕೆ ಸುಲಭ ಆಗ್ತದೆ. ಅದ್ರ ಬದಲು ಅವು ದಿನನಿತ್ಯ ನಾವು ಬೆರ್ತಾರೆ, ಶಾಲೆಯಲ್ಲಿ ಸಮಾಜದಲ್ಲಿ ಎಲ್ಲ ಕಡೆ ನಾವು ಬೆರ್ತಾರೆ. ನಮಗೆ ಈ ರಾಜಕೀಯ ಪಕ್ಷಗಳು ಅವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಮಾಡುವ ಅಂದರೆ ಪೋಲರೈಸ್ ಮಾಡಲಿಕ್ಕೆ ಏನೆಲ್ಲ ಮಾಡ್ತಾ ಇದೆಯಲ್ಲ ಅದನ್ನು ಸೋಲಿಸಲಿಕ್ಕೆ ಆಗ್ತದೆ. ಸೊ ನಿಜವಾಗಿ ಜಾತ್ಯತೀತ ಸಮಾಜ ಕಟ್ಟುವುದು ಅಂತ ಹೇಳಿದ್ರೆ ನನಗೆ ಅದಕ್ಕೆ ಮೊದಲಿಂದೇ ಅರ್ಥ ಆಗದ್ದು, ಈ ಕೋರ್ಟ್ಗಳು ಯಾಕೆ ಒಂದು ನೆಗೆಟಿವ್ ಸೆಕ್ಯುಲರಿಸಮ್ ಮೇಲೆ ಫೋಕಸ್ ಮಾಡ್ತವೆ. ಗೋ ಫಾರ್ ಎ ಪಾಸಿಟಿವ್ ಸೈಡ್. ನೀವು ಬೇರೆ ಬೇರೆ ಜಾತಿ ಧರ್ಮಗಳ ಆಚಾರ ವಿಚಾರಗಳು ಶಾಲೆಗಳಲ್ಲಿ ಸಾರ್ವಜನಿಕಗಳು ಬರಬೇಕು. ಈಗ ನಾವು ಅದನ್ನು ನಿರಾಕರಿಸುವ ಮೂಲಕ ಮೆಜಾರಿಟಿ ಕಮ್ಯುನಿಟಿದನ್ನು ಮಾತ್ರ ತರ್ತಾ ಇದ್ದೇವೆ ಅಲ್ವಾ? ಹಾಗಲ್ಲ. ಶಾರದಾ ಪೂಜೆ ಮಾಡುವಾಗ ಶಾರದಾ ಮಾತ್ರ ಅಲ್ಲ, ಬೇರೆ ಧರ್ಮದವರಿಗೂ ಅವಕಾಶ ಕೊಡಿ, ಮಾಡಿ ಎಲ್ಲ ಮಾಡಿ. ಸೊ ಆಗ ನಾವು ಆದಷ್ಟು ಪರಸ್ಪರ ಅರ್ಥ ಮಾಡಿಕೊಂಡು ಬೆರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ದೃಷ್ಟಿಯಿಂದ ಕೂಡ ನನ್ನ ಪ್ರಕಾರ ಇವರು ಶಾಲೆಗೆ ಹೋಗಬೇಕು. ಇವತ್ತು ಅವರಿಗೆ ಸೋಲಾಗ್ಬೋದು, ಇದು ಏನು ಪರ್ಮನೆಂಟ್ ಅಲ್ಲ, ಕಾಲ ಬದಲಾಗ್ತದೆ. ಕಾಲ ಬದಲಾಗುತ್ತೆ ಮತ್ತೆ ಶಿಕ್ಷಣದ ಮೂಲಕವೇ ಗೆದ್ದು ತೋರಿಸಬೇಕು. ಕೊನೆಯದಾಗಿ ನಾನು ಒಂದು ಏನು ಮಾತೇನು ಅಂತ ಹೇಳಿದ್ರೆ, ನೋಡಿ ನನಗೆ ತುಂಬ ಬೇಸರ ಆದ್ದೇನು ಅಂತ ಹೇಳಿದ್ರೆ, ರಾಜಕೀಯ ಪಕ್ಷಗಳಿಗೆ ಸೊ ಅದು ಕ್ವೈಟ್ ನ್ಯಾಚುರಲ್, ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಜನರನ್ನು ಮೊಬಿಲೈಸ್ ಮಾಡಿ ಅವರ ಬೆಂಬಲ ಜಾಸ್ತಿಗೊಳಿಸಬೇಕು. ಅದಕ್ಕೆ ಏನು ಸ್ಟ್ರಾಟಜಿ ಮಾಡಲಿಕ್ಕೂ ರೆಡಿ ಇದ್ದಾರೆ, ಓಕೆ. ಬಟ್ ಒಂದು ಸರ್ಕಾರ ಅಂತ ಹೇಳಿದ್ರೆ ರಾಜಕೀಯ ಪಕ್ಷ ಅಲ್ಲ. ಒಂದು ಪಕ್ಷ ಗೆದ್ದ ನಂತರ ಅದು ಎಲ್ಲರ ಸರ್ಕಾರ, ಎಲ್ಲರಿಗೂ. ಸೊ ಹಾಗಾಗಿ ರಾಜಕೀಯ ಪಕ್ಷದ ದೃಷ್ಟಿಯಲ್ಲೇ ಸರ್ಕಾರ ನೋಡಬಾರದು, ರಾಜಕೀಯ ಪಕ್ಷದ ದೃಷ್ಟಿಕೋನದಲ್ಲೇ ಸರ್ಕಾರ ನೋಡಬಾರದು, ಜನರನ್ನು ನೋಡಬಾರದು. ಒಂದು ಎರಡನೇದ್ದು, ಒಂದು ವೇಳೆ ರಾಜಕೀಯ ಪಕ್ಷ ಸರ್ಕಾರ ನೋಡಿದ್ದು ಕೋರ್ಟ್ ನೋಡಬಾರದು, ರಾಜಕೀಯ ಪಕ್ಷ ನೋಡಿದ್ರು, ಈವನ್ ಸರ್ಕಾರ ಕೂಡ ಪಕ್ಷದ ಏನು ಧೋರಣೆಯಲ್ಲಿ ನೋಡಿದ್ರು ಕೂಡ ಕೋರ್ಟ್ ನೋಡಬಾರದು. ಈಗ ಏನಾಯ್ತು ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಿ ಶುರುವಾದ್ದೇ ಒಂದು ಸಣ್ಣ ಶಾಲೆಯಿಂದ
ರಾಜಕೀಯ ಪಕ್ಷ ಅದೇ ಪ್ರಕಾರ ಸರ್ಕಾರವು ನೋಡಿತ್ತು, ಅದೇ ಪ್ರಕಾರ ಕೋರ್ಟ್ ಕೂಡ ನೋಡಿತ್ತು ಅನ್ನುವಂಥ ವಿಚಾರ ನಾವು ತುಂಬಾ ಜಿಜ್ಞಾಸೆ ಮಾಡಬೇಕಾದದ್ದು, ನಾವು ತುಂಬಾ ಅರ್ಥ ಮಾಡಿಕೊಳ್ಳಬೇಕಾದದ್ದು, ಮತ್ತು ಒಟ್ಟು ವಿಚಾರದಲ್ಲಿ ಇರುವಂಥ ಒಳಸುಳಿ, ರಾಜಕೀಯದ ಒಳಸುಳಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಪೊಲರೈಸ್ ಮಾಡಿ, ಧ್ರುವೀಕರಣ ಮಾಡಿ, ನೀವು ಆಚೆ ನಾವು ಈಚೆ, ನೀವು ಆಚೆ ದಡದಲ್ಲಿ ನಾವು ಈಚೆ ದಡದಲ್ಲಿ, ಸಂವಿಧಾನದ ಉದ್ದೇಶವೇ ಡಿಫೀಟ್ ಆಗುತ್ತೆ. ಸೊ ಹಾಗಾಗಿ ಮಕ್ಕಳು ಇಲ್ಲಿ ಶಾಲೆಗೆ ಹೋಗುವಂಥದ್ದು ತೀರಾ ಇಂಪಾರ್ಟೆಂಟ್. ಎಸ್, ಮುಸ್ಲಿಂ ಹೆಣ್ಮಕ್ಕಳು ಈ ವಿಚಾರದಲ್ಲಿ, ಈ ಸಂದರ್ಭದಲ್ಲಿ ತಾತ್ಕಾಲಿಕ ಸೋಲಿರಬಹುದು, ಅಲ್ಲ ಇದನ್ನು ಮತ್ತೆ ಸೋಲು ಅಂತ ತಿಳ್ಕೊಳ್ಬೇಕಾಗಿಲ್ಲ. ಕೋರ್ಟ್ ನಲ್ಲಿ ಬರುವ ತೀರ್ಪು ಅದು ಸೋಲು ಅಲ್ಲ, ಗೆಲುವು ಅಲ್ಲ. ಅಲ್ಲಲ್ಲ, ಇದು ಅಂತಿಮ ಅಲ್ವಲ್ಲ, ಪರಿಪೂರ್ಣನೂ ಅಲ್ಲ. ಎಸ್ ಎಸ್ ಹಾಗಾಗಿ ಇದು ಭಾರಿ ಇಲ್ಲಿ ಮುಖ್ಯ. ಯಾಕೆಂತಂದ್ರೆ ಯಾವುದೇ ಸಮುದಾಯ ಆದರೂ ಕೂಡ ಶಿಕ್ಷಣದಿಂದ ನಾವು ವಂಚಿತರಾಗಬಾರದು, ನಿರಾಕರಣೆ ಆಗಬಾರದು ಅನ್ನೋದೇ ಎಸ್ ನಮ್ಮ ಇವತ್ತಿನ ಮಾತುಕತೆಯ ಆಶಯ. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತೇನೆ. ಇವತ್ತಿನ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.